ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपगदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सगणरघुनाथान्वितं तं साजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेशा गोपिकान्ता राधाकान्ता नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जयो श्रीकृष्ण चैतन्य प्रभो नित्यानन्द श्री अद्वैत गदाधर श्रीवासादि गौरभक्तवृन्द। हरे कृष्णा कृष्ण कृष्ण हरे 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 राम 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 हरे हरे। श्री श्री राधा गोविंद की जय, श्री श्री गौरनिताय की जय, श्रील प्रभुपाद की जय। हरे कृष्ण। सो निन्ನೆ ದಿನ ನಾವು ಶ್ಲೋಕ 19ರವರೆಗೆ ನೋಡಿದ್ವಿ. ಇವತ್ತು 20ನೇ ಶ್ಲೋಕದಿಂದ ನೋಡೋಣ. ಈ ಒಂದು ಅಧ್ಯಾಯದಲ್ಲಿ 46 ಶ್ಲೋಕಗಳಿದೆ. ಈ ಅಧ್ಯಾಯಕ್ಕೆ 2 ರೀತಿಯ ಹೆಸರುಗಳನ್ನು ಹೇಳಲಾಗ್ತದೆ. ಯಾವುದೆಲ್ಲ? ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಮತ್ತೆ ಅರ್ಜುನ ವಿಷಾದ ಯೋಗ. ಸೊ ಮೊದಲ ಅರ್ಧ ಭಾಗ ಸೇನಾವಲೋಕನ ಕುರಿತಾಗಿ ಹೇಳುವುದಾದ್ರೆ, ಉಳಿದ ಅರ್ಧ ಭಾಗ ಅರ್ಜುನನ ವಿಷಾದದ ಕುರಿತಾಗಿ ತಿಳಿಸ್ತದೆ. ಅರ್ಜುನ ಯಾಕೆ ಯುದ್ಧವನ್ನು ಬೇಡ ಅಂತ ಹೇಳ್ತಾನೆ, ಯಾಕೆ ಅರ್ಜುನನು ಆ ರೀತಿಯಾಗಿ ಮಾತನಾಡ್ತಾನೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು 2ನೇ ವಿಭಾಗದಲ್ಲಿ ನೋಡ್ತೇವೆ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ಲೋಕ 20. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತಾರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಾಮಾಹ ಮಹೀಪತೆ. ಅನುವಾದ: ಹೇ ಅರಸನೇ, ಆಗ ಕಪಿಧ್ವಜನಾದ ಅರ್ಜುನನು ಯುದ್ಧ ಸನ್ನದ್ಧರಾದ ಕೌರವರನ್ನು ನೋಡಿದನು. ತನ್ನ ಧನುಸ್ಸನ್ನು ಎತ್ತಿ ಹಿಡಿದು ಬಾಣಗಳನ್ನು ಬಿಡಲು ಸಿದ್ಧನಾಗಿ ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು. ಸೊ ಇಲ್ಲಿ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ. ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಓಕೆ. ಸೊ ಇಲ್ಲಿ ಅರ್ಜುನನನ್ನು ಕಪಿಧ್ವಜ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಹನುಮಂತ, ಕಪಿ ಅಂತ ಹೇಳಿದ್ರೆ ಹನುಮಂತ, ಆಂಜನೇಯ. ಸೊ ಆ ಆಂಜನೇಯನ ಸೇವೆ ಭಗವಂತನಿಗೆ ಮತ್ತು ಆ ಅರ್ಜುನನಿಗೆ ಕೊಟ್ಟಂತ ವರ ಹೇಳಿದ್ರೆ, ಈ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಆಂಜನೇಯನು ಹನುಮಂತನು ಪಾಲ್ಗೊಳ್ತಾನೆ. ಹೇಗೆ ಅಂತ ಹೇಳಿದ್ರೆ, ಆ ಒಂದು ಅರ್ಜುನನ ರಥದ ಮೇಲಿರುವಂತಹ ಒಂದು ಧ್ವಜದ ಮೇಲೆ ಅಲ್ಲಿ ಆಂಜನೇಯ ಇರ್ತಾನೆ. ಅವನು ಏನ್ ಹೇಳ್ತಾನೆ? ಅವನು ಕುಳಿತುಕೊಂಡು ಶತ್ರುಗಳ ವಿರುದ್ಧ ಘೋಷಣೆಯನ್ನು ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಅರ್ಜುನನಿಗೆ ಸಹಾಯವನ್ನು ಮಾಡ್ತಾನೆ. ಆದ್ರಿಂದ ಅವನನ್ನು ಕಪಿಧ್ವಜ ಅಂತ ಕರೆದಿದ್ದಾರೆ. ಈಗ ಯುದ್ಧಕ್ಕೆ ಬರುವ ಮೊದಲು ಬೇರೆ ಯುದ್ಧಕ್ಕೆ ಹೇಗೆ ಹೋಗ್ತಾರೆ ಅದೇ ರೀತಿಯಾದ ಒಂದು ಮನಸ್ಥಿತಿಯಲ್ಲಿ ಅರ್ಜುನ ಬಂದಿರ್ತಾನೆ. ಯಾಕೆಂದ್ರೆ ಅರ್ಜುನ ಅನೇಕ ಯುದ್ಧಗಳನ್ನು ಮಾಡಿರ್ತಾನೆ. ಶಿವನನ್ನು ಸೋಲಿಸಿ, ಶಿವನನ್ನು ಮೆಚ್ಚಿಸಿ ಆ ಒಂದು ಪಶುಪತಾಸ್ತ್ರವನ್ನು ಪಡೆದುಕೊಳ್ತಾನೆ. ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯವನ್ನು ಮಾಡ್ತಾನೆ. ನಂತರ ಅವನು ಬೃಹನ್ನಳೆ ಅಂದ್ರೆ ವಿರಾಟ್ ರಾಜನ ಆಸ್ಥಾನದಲ್ಲಿದ್ದಾಗ ಅವನು ಬೃಹನ್ನಳೆಯ ರೂಪದಲ್ಲಿರುವಾಗ್ಲೂ ಕೌರವರ ಸಮಸ್ತ ಸೇನೆಯನ್ನು ಅವನು ಎದುರಿಸಿರ್ತಾನೆ.
ಅಂತಹ ದೊಡ್ಡ ದೊಡ್ಡ ಯುದ್ಧಗಳನ್ನು ಮಾಡಿರುವಂತಹ ಅರ್ಜುನ ಈಗ ಏನಾಗ್ತದೆ, ಅದೇ ರೀತಿಯಾಗಿ ಒಂದು ಯುದ್ಧ ಮಾಡ್ಲಿಕ್ಕೆ ಸನ್ನದ್ಧನಾಗಿ ಬಂದಿರ್ತಾನೆ. ಆದ್ರೆ ಅವನ ಮುಂದೆ ಇದ್ದಂತಹ ಒಂದು ಕೌರವರನ್ನು ನೋಡಿ ಏನಾಗ್ತದೆ, ಅವನಿಗೆ ತನ್ನ ಗಾಂಡೀವ ಧನಸ್ಸನ್ನು ಎತ್ತಿ ಹಿಡಿದು ಆ ಬಾಣಗಳನ್ನೆಲ್ಲ ಸಿದ್ಧ ಮಾಡಿಕೊಳ್ತಾನೆ. ಹಾಗೆ ಬಂದಂತಹ ಅರ್ಜುನ ತನ್ನ ಸಾರಥಿಯಾದಂತಹ ಶ್ರೀ ಕೃಷ್ಣನಿಗೆ ಈ ರೀತಿಯಾಗಿ ಹೇಳ್ತಾನೆ. ಏನ್ ಹೇಳ್ತಾನೆ ಅರ್ಜುನ? ಅರ್ಜುನ ಉವಾಚ ಸೇನೆಯೋರುಭಯೋರ್मध्ये ರಥಂ ಸ್ಥಾಪಯಮೇ ಅಚ್ಯುತ ಯಾವದೇತಾ ನಿರೀಕ್ಷೇऽಹಂ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಅರ್ಜುನ ಹೇಳಿದ, ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧವಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡೂ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಸೊ ಇಲ್ಲಿ ಭಗವಂತನನ್ನು, ಅಂದ್ರೆ ಇಲ್ಲಿ ಅರ್ಜುನನಿಗೆ ಭಗವಂತನ ಸ್ಥಾನ ಗೊತ್ತಿದೆ. ಸೊ ಹಾಗಾಗಿ ಭಗವಂತನನ್ನು ಅಚ್ಯುತ ಅಂತ ಕರೀತಿದ್ದಾನೆ. ಅಚ್ಯುತ ಅಂತ ಹೇಳಿದ್ರೆ ಚ್ಯುತಿ ಇಲ್ಲದವನು, ಚ್ಯುತಿಯನ್ನು ಹೊಂದದವನು ಅಂತೇಳಿ. ಚ್ಯುತಿ ಅಂತ ಹೇಳಿದ್ರೆ ಈಗ ನಾವು ಪತಿತರಾಗುವಂತಹ ಸ್ವಭಾವವನ್ನು ಹೊಂದಿದ್ದೇವೆ. ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಒಳ್ಳೆಯ ಜನರ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಅವರ ಪ್ರಭಾವಕ್ಕೆ ಒಳಗಾಗ್ತೇವೆ. ಅದೇ ರೀತಿಯಾಗಿ ನಾವು ದುಷ್ಟರ ಸಂಘಕ್ಕೆ ಹೋದಾಗ ಆ ಒಂದು ದುಷ್ಟರ ಸ್ವಭಾವ ಏನಿದೆ ಅದು ನಮ್ಮ ಮೇಲೆ ಪ್ರಭಾವ ಬೀರ್ತದೆ, ನಾವು ಚ್ಯುತಿ ಹೊಂದ್ತೇವೆ ಆಗ. ಆದ್ರೆ ಭಗವಂತ ಚ್ಯುತಿ ಹೊಂದದವನು, ಅದಕ್ಕೆ ಅವನನ್ನು ಅಚ್ಯುತ ಅಂತ ಹೇಳಲಾಗ್ತದೆ. ಯಾಕಂದ್ರೆ ನಾವು ಯಾಕೆ ಅಚ್ಯುತರಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಅನೇಕ ದೋಷಗಳಿದೆ. ಆದ್ರೆ ಭಗವಂತನಲ್ಲಿ ಆ ರೀತಿಯಾಗಿ ದೋಷಗಳಿಲ್ಲ. ಭಗವಂತ ಯಾವಾಗ್ಲೂ ಅಚ್ಯುತನಾಗಿರುವನು. ಅಂದ್ರೆ ಯಾರು ಭಗವಂತನ ಸಂಪರ್ಕಕ್ಕೆ ಬರ್ತಾರೆ ಅವರು ಶುದ್ಧರಾಗ್ತಾರೆ ಅಂತೇಳಿ, ಶುದ್ಧಗೊಳಿಸ್ತಾನೆ ಭಗವಂತ ಅವರನ್ನ. ಹೇಗೆ ಅಂತ ಹೇಳಿದ್ರೆ, ಈಗ ಸೂರ್ಯನ ಸೂರ್ಯ ಹೇಗೆ ಕೊಳಕಾದಂತಹ ಆ ಸ್ಥಳವನ್ನು ತನ್ನ ಬಿಸಿಲಿನ ತಾಪದ ಮೂಲಕ ಶುದ್ಧಗೊಳಿಸ್ತಾನೆ, ಅದೇ ರೀತಿ ಭಗವಂತನು ತನ್ನ ಸಂಪರ್ಕಕ್ಕೆ ಬಂದಂತಹ ಎಲ್ಲರನ್ನು ಕೂಡ ಉದ್ಧಾರ ಮಾಡ್ತಾನೆ. ತೇಜೇಶಾಂನ ದೋಷಯೇ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನಲ್ಲಿ ಯಾವುದೇ ದೋಷವಿಲ್ಲ. ಹೇಗೆ ಈಗ ಮಲಮೂತ್ರ ವಿಸರ್ಜನೆ ಮಾಡಿದಂತಹ ಕೆಟ್ಟ ಸ್ಥಳ ಇದೆ ಅಂತಾದ್ರೆ ಆ ಸ್ಥಳಕ್ಕೆ ಹೋದ್ರೆ ಈಗ ನಮ್ಮ ಮನಸ್ಸು ಕೂಡ ಏನಾಗ್ತದೆ, ಹಾಳಾಗ್ತದೆ. ಆದ್ರೆ ಸೂರ್ಯನ ಬಿಸಿಲು ಆ ಸ್ಥಳಕ್ಕೆ ಬಿದ್ದಾಗ ಏನಾಗ್ತದೆ, ಅದು ಸಂಪೂರ್ಣವಾಗಿ ಒಣಗಿ ಶುದ್ಧವಾಗ್ತದೆ. ಆದ್ರೆ ಸೂರ್ಯನಿಗೆ ಅದರಿಂದ ಯಾವುದೇ ಕೊಳಕು ಅಂಟಿಕೊಳ್ಳೋದಿಲ್ಲ. ಹಾಗೆ ಭಗವಂತನಿಗೂ ಕೂಡ ಯಾವುದೇ ಕೊಳಕು ಅಂಟಿಕೊಳ್ಳೋದಿಲ್ಲ. ಆದ್ರಿಂದ ಅವನನ್ನು ಅಚ್ಯುತ ಅಂತ ಕರೆದಿದ್ದಾರೆ. ಯುದ್ಧ ಮಾಡ್ಲಿಕ್ಕೆ ಯಾರೆಲ್ಲ ಬಂದಿದ್ದಾರೆ ಅವರನ್ನು ನಾನು ನೋಡ್ಬೇಕು. ಯುದ್ಧ ಅಂತ ಹೇಳಿದ್ರೆ ಇಲ್ಲಿ ಏನು, ಶಸ್ತ್ರಾಸ್ತ್ರಗಳ ಸ್ಪರ್ಧೆ. ಅಂದ್ರೆ ಯಾರಲ್ಲಿ ಹೆಚ್ಚು ಶಸ್ತ್ರದ ಶಕ್ತಿ ಇದೆಯೋ ಅವರು ಯುದ್ಧವನ್ನು ಗೆಲ್ತಾರೆ. ಆದ್ರಿಂದ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರ ಜೊತೆ ನಾನು ಯುದ್ಧ ಮಾಡ್ಬೇಕು, ಒಂದ್ಸಲ ನಾನು ಅವರನ್ನು ನೋಡ್ಬೇಕು. ದಯವಿಟ್ಟು ಎರಡು ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸು ಅಂತ ಹೇಳಿ ಕೃಷ್ಣನಲ್ಲಿ ಅರ್ಜುನ ಹೇಳುವಂಥದ್ದು. ಭಗವಂತ ಹಾಗೆ ಮಾಡ್ತಾನೆ. ಯೋತ್ಸ್ಯಮಾನಾನವೇಕ್ಷೇ ಅಹಂ ಯೇ ತತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧಿರ್ಯುದ್ಧೇ ಪ್ರಿಯಾ ಚಿಕೀರ್ಷವಃ. ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡಲು ಬಯಸುತ್ತೇನೆ. ಸೊ ಇಲ್ಲಿ ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗ ಅಂತ ಹೇಳಿ ಇಲ್ಲಿ ಹೇಳಿದ್ದಾನೆ. ಯಾಕೆಂತ ಹೇಳಿದ್ರೆ ಧೃತರಾಷ್ಟ್ರ ಮಾಡುವಂತದ್ದು ಕೆಟ್ಟ ಕೆಲಸ, ಅದೆಲ್ಲರಿಗೂ ಗೊತ್ತಿರುವಂತದ್ದು. ಆದ್ರಿಂದ ಇಲ್ಲಿ ಆ ವಿಶೇಷವಾದಂತಹ ಯಾವುದೇ ಒಂದು ಕೆಟ್ಟ ವಿಚಾರ ಇರೋದಿಲ್ಲ ಅರ್ಜುನನಲ್ಲಿ. ದುರ್ಬುದ್ಧಿಯವನು ಅಂತ ಹೇಳುವಾಗ ಧೃತರಾಷ್ಟ್ರನ ಮಗನು ದುರ್ಯೋಧನ, ಅವನಲ್ಲಿ ದುಷ್ಟ ಪ್ರವೃತ್ತಿ ಇದೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿದೆ. ಸೊ ಆದ್ರಿಂದ ಅವನನ್ನು ದುರ್ಬುದ್ಧಿಯಾದಂತಹ ಧೃತರಾಷ್ಟ್ರನ ಮಗ ಅಂತ ಹೇಳಿ ಕರೆದಿದ್ದಾನೆ. ಅಂತಹ ದುರ್ಯೋಧನನ್ನು
ಅವನು ಆಲ್ರೆಡಿ ದುರ್ಬುದ್ಧಿ ಅವನು. ಅಂತಹ ದುರ್ಯೋಧನನನ್ನು ಸಂಪ್ರೀತಿಗೊಳಿಸಲು ಅಥವಾ ಅವನಿಗೆ ಖುಷಿಯಾಗಬೇಕು ಅಂತ ಹೇಳಿ, ಯೋಧನಿಗೆ ಖುಷಿ ಆಗ್ಬೇಕು ಅಂತ ಹೇಳಿ ಯಾರೆಲ್ಲ ಇಲ್ಲಿ ಬಂದಿದ್ದಾರೆ ಅವರನ್ನೆಲ್ಲ ಒಂದ್ಸಲ ನಾನು ನೋಡ್ಬೇಕು. ಏಕೆಂದ್ರೆ ದುಷ್ಟರ ಸಂಘವನ್ನು ಮಾಡಿದವರು ಎಷ್ಟೇ ಶ್ರೇಷ್ಠರಾಗಿದ್ರು ಕೂಡ ಅವರಿಗೆ ಶಿಕ್ಷೆ ಇರ್ತದೆ. ಹೇಗೆ ಅಂದ್ರೆ ಈಗ ಸಾಕ್ಷಾತ್ ಭೀಷ್ಮಾಚಾರ್ಯರು ಅವರು ಏನ್ ಮಾಡ್ತಾರೆ, ದುರ್ಯೋಧನನಿಗೆ ಬೆಂಬಲ ಮಾಡ್ತಾರೆ, ಆದ್ರೆ ಯುದ್ಧದಲ್ಲಿ ಸೋಲ್ತಾರೆ. ಹಾಗೆ ಯಾರು ಅಧರ್ಮದ ಪಕ್ಷವನ್ನು ವಹಿಸ್ತಾರೆ, ಅವರು ಎಷ್ಟೇ ಶಕ್ತಿಶಾಲಿ ಆದ್ರೂ ಕೂಡ ಅವರಿಗೆ ಸೋಲು ಖಂಡಿತ, ವಿಜಯ ಸಿಗೋದಿಲ್ಲ ಅವರಿಗೆ. ಯಾಕೆಂದ್ರೆ ಭಗವಂತನೇ ಹೇಳಿದಾನೆ, ನಾನೇ ಧರ್ಮವನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ. ಆದ್ರಿಂದ ಯಾರನ್ನೆಲ್ಲ ಯುದ್ಧದಲ್ಲಿ ಎದುರಿಸ್ಬೇಕು ಅಂತ ಒಮ್ಮೆ ನೋಡ್ಬೇಕು ಕೃಷ್ಣ ಅಂತ ಇಲ್ಲಿ ಅರ್ಜುನ ಹೇಳುವಂಥದ್ದು. ಸಂಜಯ ಉವಾಚ ಏವಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸಂಜಯನು ಹೇಳಿದ, ಹೇ ಭರತ ವಂಶಜನೆ, ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು 2 ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ. ಸೊ ಈಗ ಸಂಜಯ ಧೃತರಾಷ್ಟ್ರನ ಆಸ್ಥಾನದಲ್ಲಿ ಇದ್ದುಕೊಂಡು ಆ ಒಂದು ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಂತ ವಿವರಿಸ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಹಾಗೆ ಇಲ್ಲಿ ಸಂಜಯ ಹೇಳುವಂಥದ್ದು ಅರ್ಜುನನನ್ನು ಗುಡಾಕೇಶ ಮತ್ತೆ ಭಗವಂತನನ್ನು ಋಷಿಕೇಶ ಅಂತ ಹೇಳಿದ್ರೆ, ಇಲ್ಲಿ ಋಷಿಕೇಶ ಮತ್ತು ಗುಡಾಕೇಶರ ಆ ಒಂದು ಸಂಭಾಷಣೆಯೇ ಈ ಭಗವದ್ಗೀತೆ. ಭಗವಂತ ಋಷಿಕೇಶ, ಭಕ್ತ ಗುಡಾಕೇಶ. ಋಷಿಕೇಶ ಅಂತ ಹೇಳಿದ್ರೆ ಇಂದ್ರಿಯಗಳ ಒಡೆಯ, ಋಷಿಕ ಅಂತ ಹೇಳಿದ್ರೆ ಇಂದ್ರಿಯಗಳು, ಕೇಶ ಈಶ ಅಂತ ಹೇಳಿದ್ರೆ ಒಡೆಯ. ಸೊ ಇಲ್ಲಿ ಇಂದ್ರಿಯಗಳು ಅಂತ ಹೇಳಿದ್ರೆ ನಮ್ಮ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಹಾಗೆ ಪಂಚಕರ್ಮೇಂದ್ರಿಯಗಳು, ವಾಕ್, ವಾಣಿ, ಪಾದ, ಕುದ, ಉಪಸ್ಥ. ಈ ಎಲ್ಲಾ ಇಂದ್ರಿಯಗಳಿಗೆ ಒಡೆಯನಾದವರು ಯಾರು? ಭಗವಾನ್ ಶ್ರೀಕೃಷ್ಣ. ಗುಡಾಕೇಶ ಅಂತ ಹೇಳಿದ್ರೆ ಅಂಧಕಾರವನ್ನು ಗೆದ್ದವನು. ಗುಡಾಕ ಅಂತ ಹೇಳಿದ್ರೆ ನಿದ್ರೆ ಅಥವಾ ಅಂಧಕಾರ ಅಥವಾ ಅಜ್ಞಾನ, ಇದನ್ನು ಗೆದ್ದವನು ಯಾರು? ಅವನೇ ಅರ್ಜುನ, ಅವನು ಗುಡಾಕೇಶ. ಮತ್ತೆ ಇಲ್ಲಿ ಭರತ ವಂಶಜನೆ ಹೇಳಿದ್ರೆ ಭಾರತ ಯಾಕೆ ಬರುತ್ತೆ, ಭರತ ವಂಶಜನೆ ಅಂತ ಹೇಳ್ತಾರೆ, ಇಲ್ಲಿ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಆಕ್ಚುಲಿ ಭಾರತ ಅಂತ ಹೇಳಿದ್ರೆ ಭರತ ವಂಶದಲ್ಲಿ ಜನಿಸಿದವನು. ಅಂದ್ರೆ ಇಲ್ಲಿ ದುಷ್ಯಂತ ಮಹಾರಾಜನ ಮಗನಾದ ಭರತ, ಅವನ ವಂಶದಲ್ಲಿಯೇ ಬರುವಂತದ್ದು. ಭೀಷ್ಮಾಚಾರ್ಯರು ಅದೇ ವಂಶದಲ್ಲಿ ಬಂದವರು ಕೌರವರು, ಪಾಂಡವರು. ಆದ್ರಿಂದ ಭಾರತ ಅಂತ ಹೇಳಿ ಕರೆದಿದ್ದಾರೆ. ಸೊ 2 ಸೈನ್ಯಗಳ ನಡುವೆ ಹೋಗಿ ರಥವನ್ನು ಶ್ರೀಕೃಷ್ಣನು ನಿಲ್ಲಿಸ್ತಾನೆ. ನಂತರ ಏನಾಗುತ್ತೆ? ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಭೀಷ್ಮ, ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಮುಂದೆ ರಥವನ್ನು ನಿಲ್ಲಿಸಿ ಭಗವಂತನು, ಪಾರ್ಥ, ಇಲ್ಲಿ ನೆರೆದಿರುವ ಎಲ್ಲಾ ಕೌರವರನ್ನು ನೋಡು ಎಂದನು. ಸೊ ಇಲ್ಲಿ ಆ ಒಂದು ರಥವನ್ನು ಎಲ್ಲಿ ನಿಲ್ಲಿಸ್ತಾನೆ ಕೃಷ್ಣ, ರಥವನ್ನು ಎಲ್ಲಿ ನಿಲ್ಲಿಸ್ತಾನೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರ್ತದೆ. ಭಗವಂತ ರಥವನ್ನು ಭೀಷ್ಮಾಚಾರ್ಯರ ಮತ್ತು ದ್ರೋಣಾಚಾರ್ಯರ ಮುಂದೆ ನಿಲ್ಲಿಸ್ತಾನೆ. ಭಗವಂತ ಎಲ್ಲಿ ಬೇಕಾದ್ರೂ ಕೂಡ ರಥವನ್ನು ನಿಲ್ಲಿಸ್ಬೋದಿತ್ತು, ಆದ್ರೆ ಅವರು ಯಾಕೆ ಅಲ್ಲಿ ಹೋಗಿ ನಿಲ್ಲಿಸಿದ್ರು ಅನ್ನೋ ಪ್ರಶ್ನೆಗೆ, ಈಗ ಅಂದ್ರೆ ದುರ್ಯೋಧನನ ಮುಂದೆ, ದುಶ್ಯಾಸನ ಮುಂದೆ, ಜಯದ್ರಥನ ಮುಂದೆ ಹೋಗಿ ರಥವನ್ನು ನಿಲ್ಲಿಸಬಹುದಾಗಿತ್ತು. ಆದ್ರೆ ಅವರ ಯಾರ ಮುಂದೆಯೂ ನಿಲ್ಲಿಸದೆ ನೇರವಾಗಿ ಭೀಷ್ಮಾಚಾರ್ಯರ ಮತ್ತು ದ್ರೋಣಾಚಾರ್ಯರ ಮುಂದೆ ರಥವನ್ನು ನಿಲ್ಲಿಸ್ತಾನೆ ಭಗವಂತ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಶ್ರೀಮದ್ ಭಗವದ್ಗೀತೆ ಅರ್ಜುನನ ಮೂಲಕ ಲೋಕಕ್ಕೆ ಅರ್ಪಣೆ ಆಗ್ಬೇಕು. ಅದಕ್ಕೆ ಒಂದು ಸರಿಯಾದಂತಹ ವೇದಿಕೆ ಬೇಕು, ವೇದಿಕೆ ಸಿದ್ಧವಾಗ್ಬೇಕು. ಅದಕ್ಕೋಸ್ಕರ ಭಗವಂತ ಅರ್ಜುನನನ್ನು ಆಯ್ಕೆ ಮಾಡಿಕೊಳ್ತಾನೆ. ಮತ್ತು ಆ ಸಖನ ಭಾವದಿಂದ ಭಗವಂತ ಅರ್ಜುನನನ್ನು ತಿದ್ದಬಹುದು. ಹಾಗೆ ಮುಂದಕ್ಕೆ ಅರ್ಜುನ ಭಗವಂತನ ಶಿಷ್ಯನಾಗ್ತಾನೆ. ಆಗ ಭಗವಂತ ಅವನಿಗೆ ಉಪದೇಶವನ್ನು ಕೂಡ ಮಾಡ್ತಾನೆ. ಈ ರೀತಿ ಭಗವಂತ ಅರ್ಜುನನನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಈಗ ಭೀಷ್ಮ ದ್ರೋಣರ ಮುಂದೆ ಅರ್ಜುನನನ್ನು ನಿಲ್ಲಿಸದೆ ಹೋದ್ರೆ, ಯುದ್ಧ ಪ್ರಾರಂಭವಾದ ನಂತರ ಅರ್ಜುನ ಏನಾದ್ರೂ ಭೀಷ್ಮ ದ್ರೋಣರ ಮುಂದೆ ನಿಂತಾಗ ಅವರಿಗೆ ಅಲ್ಲಿ ಗೊಂದಲ ಆದ್ರೆ,
ಮಧ್ಯದಲ್ಲಿ ಗೊಂದಲ ಉಂಟಾದ್ರೆ ಆಗ ಸಮಸ್ಯೆ ಉಂಟಾಗ್ತದೆ. ಅಂತ ಹೇಳಿದ್ರೆ ಯುದ್ಧವನ್ನು ನಿಲ್ಲಿಸಿ ಮತ್ತೆ ಅರ್ಜುನನಿಗೆ ಉಪದೇಶ ಮಾಡ್ಲಿಕ್ಕೆ ಆಗೋದಿಲ್ಲ. ಭಗವದ್ಗೀತೆಯನ್ನು ಬೋಧನೆ ಮಾಡೋದು ಅಥವಾ ಅರ್ಜುನನ ಮನಸ್ಸನ್ನು ಒಲಿಸೋದು ಅಥವಾ ಅರ್ಜುನ ತಾನು ಮಾಡಿದ್ದೇ ಸರಿ ಅಂತ ಹೇಳಿ ಯುದ್ಧ ಬಿಟ್ಟು ಹಿಂದಕ್ಕೆ ಹೋಗುವಂಥದ್ದು ಈ ರೀತಿಯಾಗಿ ಆಗದೇ ಇರಲಿ ಅನ್ನುವಂತಹ ಉದ್ದೇಶದಿಂದ ಅರ್ಜುನನ ಮನಸ್ಸಿನಲ್ಲಿರುವಂತಹ ಎಲ್ಲಾ ಗೊಂದಲಗಳನ್ನು ನಾಶ ಮಾಡಿ ಅದನ್ನು ಸಂಪೂರ್ಣವಾಗಿ ಬಗೆಹರಿಸಿ ನಂತರ ಯುದ್ಧವನ್ನು ಪ್ರಾರಂಭ ಮಾಡುವ ಉದ್ದೇಶದಿಂದ ಭಗವಂತ ಭೀಷ್ಮ ದ್ರೋಣರ ಮುಂದೆ ಆ ರಥವನ್ನು ತಂದು ನಿಲ್ಲಿಸ್ತಾನೆ. ಮತ್ತು ಭಗವಂತ ಹೇಳ್ತಾನೆ ಅರ್ಜುನನಿಗೆ, ಇಲ್ಲಿ ನೆರೆದಿರುವ ಎಲ್ಲಾ ಕೌರವರನ್ನು ನೋಡು. ಪಾರ್ಥ ಅಂತ ಹೇಳಿದ್ರೆ ಕೃತೆಯ ಮಗ. ಕೃತೆ ಅಂತ ಹೇಳಿದ್ರೆ ಕುಂತಿದೇವಿ ವಸುದೇವನ ತಂಗಿ ಅಂತ ಹೇಳಿದ್ರೆ ಶ್ರೀಕೃಷ್ಣನ ಅತ್ತೆಯ ಮಗ ಶ್ರೀಕೃಷ್ಣನ ಅತ್ತೆಯ ಮಗ ಅರ್ಜುನನಾಗಿರ್ತಾನೆ. ಅಂದ್ರೆ ಆ ಒಂದು ಸೋದರ ಸಂಬಂಧ ಕೂಡ ಇರ್ತದೆ ಅರ್ಜುನನಲ್ಲಿ ಭಗವಂತನಿಗೆ. ಆದ್ರಿಂದ ಪ್ರೀತಿಯಿಂದ ಅವನನ್ನು ಪಾರ್ಥ ಅಂತ ಭಗವಂತ ಕರೀತಾನೆ. ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತೃನಥಾ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತತಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ಅರ್ಜುನನು 2 ಸೈನ್ಯಗಳಲ್ಲಿಯೂ ಇದ್ದ ತನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಸೊ ಇಲ್ಲಿ ಅರ್ಜುನ ಯಾರನ್ನೆಲ್ಲ ನೋಡ್ತಾನೆ, ಇವರನ್ನೆಲ್ಲ ನೋಡಿದಾಗ ಏನಾಗ್ತದೆ ಅರ್ಜುನನಿಗೆ, ಇವರನ್ನೆಲ್ಲ ಕೊಲ್ಬೇಕಾ, ಇವರೆಲ್ಲ ನಮ್ಮ ಬಂಧು ಬಾಂಧವರು, ನಮ್ಮ ವಂಶಜರು, ಇವರನ್ನು ನಾನು ಹೇಗೆ ಯುದ್ಧದಲ್ಲಿ ಸಾಯಿಸೋದು ಅನ್ನುವಂಥದ್ದು ಒಂದು ಗೊಂದಲ ಅರ್ಜುನನ ಮನಸ್ಸಿನಲ್ಲಿ ಉಂಟಾಗ್ತದೆ. ಅರ್ಜುನನು ಯುದ್ಧವನ್ನು ಮಾಡುವ ಮೊದಲು ಇಡೀ ಸೇನೆಯನ್ನು ಮತ್ತೊಂದು ಸಲ ಅವಲೋಕನ ಮಾಡ್ತಾನೆ. ತಾನ್ ಸಮೀಕ್ಷ್ಯ ಸ ಕೌಂತೆಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದಾಮಬ್ರವೀತ್. ಕುಂತಿಯ ಮಗ ಅರ್ಜುನನು ಈ ಎಲ್ಲಾ ನೆಂಟರಿಷ್ಟರನ್ನು ಕಂಡಾಗ ತುಂಬಾ ಭಾವಪರವಶನಾಗಿ ಹೀಗೆ ಹೇಳಿದನು. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ. ಯಾಕೆಂತ ಹೇಳಿದ್ರೆ ಅರ್ಜುನನಿಗೆ ಇಲ್ಲಿ ಯಾರು ಶತ್ರುಗಳು ಕಾಣಿಸ್ತಾ ಇಲ್ಲ, ಬದಲಾಗಿ ಎಲ್ಲರೂ ಕೂಡ ಅವನ ಬಂಧು ಮಿತ್ರರೇ ಆಗಿದ್ದಾರೆ. ಆದ್ರಿಂದ ಏನಾಗ್ತಿದೆ ಅರ್ಜುನನಿಗೆ, ಅವನ ಅವಯವಗಳು ಕಂಪಿಸುತ್ತಿದೆ. ಹೇಗೆ ಅಂತ ಹೇಳಿದ್ರೆ, ಈಗ ವೈದ್ಯ ಅವರು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು, ಅವರು ಎಷ್ಟೋ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿರ್ಬೋದು, ಆ ಮಾಡಿರುವಂತ ಶಕ್ತಿ ಮಾಡುವಂತಹ ಒಂದು ಶಕ್ತಿ ಆತನಿಗಿರ್ಬೋದು. ಆದ್ರೆ ಅವರಿಗೆ ತನ್ನ ಸ್ವಂತ ತಂದೆ ತಾಯಿ ಅಥವಾ ಆತನ ಹೆಂಡತಿ ಮಕ್ಕಳು ಇಂಥವರನ್ನು ಅವನು ಶಸ್ತ್ರಚಿಕಿತ್ಸೆ ಮಾಡ್ಬೇಕು ಅಂತ ಬಂದಾಗ ಅವರು ಮಾಡ್ತಾರೆ, ಅವರ ಅವಯವಗಳು ಕಂಪಿಸ್ತದೆ. ಯಾಕೆಂದ್ರೆ ಅಲ್ಲಿ ಅವರ ಕರ್ತವ್ಯಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ಆ ಒಂದು ಬಾಂಧವ್ಯವು ಅಡ್ಡೆ ಬರ್ತದೆ. ಆ ಬಾಂಧವ್ಯವು ಪ್ರಮುಖವಾಗಿ ಕಾಣಿಸಿಕೊಳ್ತದೆ. ಆದ್ರಿಂದ ವೈದ್ಯನಾದವನು ತನ್ನದೇ ಬಂಧುಗಳನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಅರ್ಜುನನಿಗೂ ಕೂಡ ಇಲ್ಲಿ ಯಾರು ತನ್ನ ಮುಂದೆ ಇದ್ದಾರೋ ಅವರು ನನ್ನ ಬಾಂಧವರು, ಅವರನ್ನು ನಾನು ಹೇಗೆ ಶಸ್ತ್ರವನ್ನು ಪ್ರಯೋಗ ಮಾಡ್ಲಿ ಅಂತ ಕೇಳುವಂಥದ್ದು. ಈಗ ನ್ಯಾಯಾಲಯದಲ್ಲಿಯೂ ಕೂಡ ಅಲ್ಲಿ ಏನಾಗ್ತದೆ, ನ್ಯಾಯಾಧೀಶರ ಬಂಧುಗಳೇ ತಪ್ಪು ಮಾಡಿದಾಗ ಅವಾಗ ಅವರಿಗೆ ಆ ಒಂದು ನ್ಯಾಯಾಧೀಶರ ಸ್ಥಾನವನ್ನು ಬೇರೆಯವರಿಗೆ ಕೊಡ್ತಾರೆ. ಯಾಕೆಂದ್ರೆ ಅವರು ಆ ಒಂದು ಏನ್ ಹೇಳ್ತಾರೆ, ತನ್ನವರು ಎಂಬ ಮಮತೆಯಿಂದ ಅಲ್ಲಿ
ಅನ್ಯಾಯವನ್ನು ಮಾಡುವಂತ ಸಾಧ್ಯತೆ ಇರುತ್ತದೆ ಅಂತೇಳಿ. ಹಾಗಾಗಿ ಅರ್ಜುನನಿಗೆ ಈಗ ಅವಯವಗಳು ಕಂಪಿಸ್ತಿದೆ, ಬಾಯಿ ಒಣಗ್ತಿದೆ, ಏನು ಮಾತನಾಡ್ಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ದುರ್ಯೋಧನನಿಗೆ ಇದ್ಯಾವುದು ಕೂಡ ಆಗ್ಲಿಲ್ವಾ ಅಂತ ನೋಡಿದ್ರೆ, ದುರ್ಯೋಧನ ಹೋಗಿ ಗುರುಗಳ ಬಳಿ ಹೇಳಿಲ್ಲ, ನನ್ನ ಈ ನೆಂಟರಿಷ್ಟರಿದ್ದಾರೆ, ಇವರನ್ನೆಲ್ಲ ಸಾಯಿಸ್ಬೇಕು ಅಂತ ನನಗೆ ದುಃಖ ಆಗ್ತದೆ ಅಂತ ಹೇಳಿಲ್ಲ ಅವನು. ಯಾಕೆಂತ ಹೇಳಿದ್ರೆ ಅವನಲ್ಲಿ ಭಗವಂತನ ಭಕ್ತಿ ಇರ್ಲಿಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆ ಗುಣಗಳು, ಸದ್ಗುಣಗಳು ಬರ್ಬೇಕು ಅಂತ ಹೇಳಿದ್ರೆ ಅವನು ಭಕ್ತಿಯನ್ನು ಮಾಡ್ಬೇಕು. ಅವನು ಭಗವಂತನ ಭಕ್ತಿ ಮಾಡಿದ್ರೆ ಮಾತ್ರ ಅವನಲ್ಲಿ ಸದ್ಗುಣಗಳು, ಒಳ್ಳೆಯ ಗುಣಗಳನ್ನು ನೋಡ್ಬೋದು. ಯಸ್ಯಾಸ್ತಿ ಭಕ್ತಿ ಭಗವತ್ಯಾ ಕಿಂಚನ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರಾಹ ಹರಾವಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನಾ ಸತಿ ಧಾವತೋ ಬಹಿ. ಅಂದ್ರೆ ಯಾರಲ್ಲಿ ಭಗವಂತನ ಶುದ್ಧ ಭಕ್ತಿ ಇರ್ತದೋ ಅಂತಹ ವ್ಯಕ್ತಿಯಲ್ಲಿ ಎಲ್ಲಾ ಸದ್ಗುಣಗಳು ಕೂಡ ಇರ್ತವೆ. ಆದ್ರೆ ಯಾರಲ್ಲಿ ಒಂದು ಭಗವಂತನ ಭಕ್ತಿ ಇರೋದಿಲ್ಲ ಅವರಲ್ಲಿ ಯಾವ ಒಳ್ಳೆ ಗುಣ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯವನು ಅನ್ನುವ ಹಾಗೆ ನಡೆದುಕೊಳ್ತಾ ಇರ್ಬೋದು, ಆದ್ರೆ ಅವನು ಹಾಗೆ ನಡೆದುಕೊಳ್ಳುವುದಕ್ಕೆ ಕೇವಲ ಯಾಕೆ ಅವನು ಒಳ್ಳೆಯದಾಗಿ ನಡೆದುಕೊಳ್ತಾನೆ ಅಂತ ಹೇಳಿದ್ರೆ ಅವನು ಒಂದು ಸಮಾಜದ ಒಂದು ಭಯದಿಂದ, ಆ ಕಾನೂನಿಗೆ ಅಂಜಿ ಹೆದರಿ ಆ ರೀತಿಯಾಗಿ ಭಯದಿಂದ ನಡೆದುಕೊಳ್ತಾನೆ, ಒಳ್ಳೆಯವಂತರ ರೀತಿಯಾಗಿ ಇರ್ತಾನೆ ಅಷ್ಟೇ. ಆದ್ರೆ ಯಾರಿಗೆ ಭಗವಂತನ ಭಕ್ತಿ ಇರ್ತದೆ, ಭಕ್ತಿ ಇದೆಯೋ ಅವನಲ್ಲಿ ಎಲ್ಲಾ ಸದ್ಗುಣಗಳು ಇರ್ತದೆ. ಅವ್ರು ಯಾವತ್ತೂ ಕೂಡ ದುಷ್ಟ ಕಾರ್ಯಗಳನ್ನು ಅಥವಾ ಅಧರ್ಮದ ಮಾರ್ಗವನ್ನು ಅನುಸರಿಸುವುದಿಲ್ಲ. ಅದರಿಂದ ನಾವು ಭಗವಂತನ ಭಕ್ತಿಯನ್ನು ಮಾಡ್ಬೇಕು, ಭಗವಂತನ ಸ್ತುತಿಯನ್ನು ಮಾಡ್ಬೇಕು. ಆವಾಗ ಭಗವಂತನಲ್ಲಿರುವ ಸದ್ಗುಣಗಳು ನಮ್ಮಲ್ಲಿ ಕೂಡ ಬರ್ತದೆ. ಆ ರೀತಿಯಾಗಿ ನಾವು ಕೇವಲ ಭಕ್ತರಾಗೋದು ಮಾತ್ರ ಅಲ್ಲ, ಒಂದು ಉತ್ತಮ ವ್ಯಕ್ತಿತ್ವ ಕೂಡ ನಿರ್ಮಾಣವಾಗ್ತದೆ, ಮತ್ತೆ ಸಮಾಜದಲ್ಲಿ ಶಾಂತಿ ಕೂಡ ನಿಲ್ಲಿಸ್ತದೆ. ಹಾಗಾಗಿ ನಾವು ಭಗವಂತನ ಭಕ್ತಿಯನ್ನು ಎಲ್ಲಾ ಕಡೆ ಪಸರಿಸ್ಬೇಕು, ಎಲ್ಲರಿಗೂ ಕೂಡ ಈ ಭಕ್ತಿ ಅನ್ನುವಂಥದ್ದು ದೊರಕುವಂತೆ ಮಾಡ್ಬೇಕು. ಈಗ ಹೇಗೆ ಅಂತ ಹೇಳಿದ್ರೆ, ಈಗ ನಾಡಿದ್ದು ಸೋಮವಾರದಿಂದ 18 ದಿವಸಗಳ ಕಾಲ, ಈ ಒಂದು 18 ದಿವಸ ಭಗವದ್ಗೀತೆ 18 ಡೇಸ್ ಕ್ಲಾಸಸ್ ಇರುತ್ತೆ. ಅದನ್ನು ನಾವು ನಮ್ಮ ಯಾರು ನಿಮ್ಮ ಸ್ನೇಹಿತರು, ಬಂಧು ಬಾಂಧವರು ಇವರಿಗೆಲ್ಲ ತಿಳಿಸುವಂಥದ್ದು, ಬನ್ನಿ ನೀವು ಕೂಡ ಕ್ಲಾಸ್ ಅಟೆಂಡ್ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ತಿಳಿಸುವಂಥದ್ದು. ಈ ರೀತಿಯಾಗಿ ನಾವು ಭಗವಂತನ ಸೇವೆಯನ್ನು ಮಾಡುವಂಥದ್ದು. ಸೊ ಇಲ್ಲಿ ದುರ್ಯೋಧನ ನೋಡಿದ್ರೆ ಅವನಲ್ಲಿ ಯಾವುದು ಕೂಡ ಇದಿರ್ಲಿಲ್ಲ, ಯಾಕಂದ್ರೆ ಅವನಲ್ಲಿ ದುಷ್ಟ ಪ್ರವೃತ್ತಿ ಹೆಚ್ಚಾಗಿತ್ತು ಅಂತ ನೋಡ್ಬೋದು. ಹಾಗಾಗಿ ಭಗವಂತನ ಮಾತು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಿದ್ದಾನೆ, ಆದ್ರೆ ಇಲ್ಲಿ ದುರ್ಯೋಧನನಿಗೆ ಅದು ಕೇಳಿಸೋದಿಲ್ಲ, ಯಾಕಂದ್ರೆ ಅವನಲ್ಲಿ ಈ ಒಂದು ಒಳ್ಳೆಯ ಗುಣಗಳು ಇರ್ಲಿಲ್ಲ ಅಂತ ನೋಡ್ಬೋದು. ವೇಪತುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಚೈವ ಪರಿದಹ್ಯತೆ. ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ ಅರ್ಜುನ 5 ಕಾರಣಗಳನ್ನು ನೀಡ್ತಾನೆ. ಇದರಲ್ಲಿ ಇದು ಮೊದಲನೇ ಕಾರಣ ಏನಂತ ಹೇಳಿದ್ರೆ ಸ್ವಜನ ಮೋಹ. ಅವರಿಗೆ ಆ ಒಂದು ಸ್ವಜನ ಮೋಹ ಇರ್ತದೆ. ಹೇಗೆ ಅಂತ ಹೇಳಿದ್ರೆ ಇದು 28, 29, 30 ಈ ಶ್ಲೋಕದಲ್ಲಿ ಸ್ವಜನ ಮೋಹವನ್ನು ಅರ್ಜುನನು ಶ್ರೀಕೃಷ್ಣನಲ್ಲಿ ನಿವೇದಿಸ್ತಾನೆ. ಅಂದ್ರೆ ನಾನು ಹೇಗೆ ನನ್ನವರನ್ನು ಸಾಯಿಸೋದು, ಶರೀರವು ಕಂಪಿಸ್ತಿದೆ, ಹಾಗೆ ಗಾಂಡೀವ ಧನಸ್ಸನ್ನು ಹಿಡಿದುಕೊಳ್ಳುವುದಕ್ಕೆ ಸಹ ಅರ್ಜುನನಿಗೆ ಆಗ್ತಾ ಇಲ್ಲ ಅಂತ ನೋಡ್ಬೋದು. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹೇ ಕೇಶವ, ಇಲ್ಲಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ, ನನ್ನನ್ನೇ ನಾನು ಮರೆಯುತ್ತಿದ್ದೇನೆ, ನನ್ನ ಮನಸ್ಸು ಸುತ್ತುತ್ತಿದೆ,
ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ. ಸೊ ಇಲ್ಲಿ ಅರ್ಜುನ ಯುದ್ಧ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ, ತಾನು ಏನನ್ನು ಕೂಡ ನಿರ್ಧಾರ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಆದ್ರಿಂದ ಶ್ರೀಕೃಷ್ಣನಲ್ಲಿ ಅರ್ಜುನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಕೃಷ್ಣ ನನಗೆ ಏನು ಮಾಡ್ಬೇಕು ಅಂತ ಹೇಳಿ ಅರ್ಥ ಆಗ್ತಿಲ್ಲ, ದಯವಿಟ್ಟು ನನಗೆ ಉಪದೇಶ ಮಾಡು ಅಂತ ಹೇಳಿ ಅರ್ಜುನ ಶ್ರೀಕೃಷ್ಣನಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ತಿಳಿಸಿದ್ದಾರೆ, ನಿಮಿತ್ತಾನಿ ವಿಪರೀತಾನಿ ಅಂತೇಳಿ ಹೇಳಿದ್ರೆ, ಒಬ್ಬ ಮನುಷ್ಯನು ತನ್ನ ನಿರೀಕ್ಷಣೆಗಳೆಲ್ಲವುಗಳಲ್ಲಿ ಸೋಲನ್ನು ಮಾತ್ರ ಕಂಡಾಗ ಆತ ನಾನೇಕೆ ಇಲ್ಲಿದ್ದೇನೆ ಅಂತ ಪ್ರಶ್ನೆ ಮಾಡಿಕೊಳ್ತಾನೆ ಅಂತ ಹೇಳಿ. ನ ಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಇಲ್ಲಿ ತಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಇಲ್ಲಿ ಅರ್ಜುನ ಸುಮ್ಮನೆ ಕುಳಿತುಕೊಂಡಿಲ್ಲ, ಅವನು ಹೇಳ್ತಾ ಇದ್ದಾನೆ, ಕಾರಣ ಕೊಡ್ತಾ ಇದ್ದಾನೆ ಯಾಕೆ ಯುದ್ಧ ಮಾಡುದಿಲ್ಲ ಅಂತ ಹೇಳಿ. ಮೊದಲನೇ ಕಾರಣ ತನ್ನ ಬಾಂಧವರು ಅಂತ ಹೇಳಿ ಅವರನ್ನು ಸಾಯಿಸ್ಲಿಕ್ಕೆ ಸಿದ್ಧರಾಗಿರೋದಿಲ್ಲ. ಎರಡನೇ ಕಾರಣ ಹೇಳುವಂಥದ್ದು, ಈ ಯುದ್ಧ ಮಾಡೋದ್ರಿಂದ ಯಾವುದೇ ಲಾಭ ಇಲ್ಲ. ಯಾವ ಯುದ್ಧವನ್ನು ಮಾಡಿದ್ರೆ ಏನಾಗ್ತದೆ, ಯುದ್ಧವನ್ನು ಮಾಡಿ ಶತ್ರುಗಳನ್ನು ಸೋಲಿಸಿ ನಮಗೆ ರಾಜ್ಯ ಸಿಕ್ಕಿದ್ರೆ ಆ ರಾಜ್ಯವನ್ನು ಆ ಎಲ್ಲಾ ಸಂಪತ್ತುಗಳನ್ನು ಅದನ್ನು ಏನ್ ಹೇಳ್ತಾರೆ, ಆ ರಾಜ್ಯವನ್ನು ಸಂಪತ್ತನ್ನು ಉಪಯೋಗಿಸ್ಬೇಕು, ಸಂತೋಷದಿಂದಿರ್ಬೇಕು. ಆದ್ರೆ ಇಲ್ಲಿ ಅರ್ಜುನ ಹೇಳುವಂಥದ್ದು, ಎಲ್ಲಾ ನನ್ನ ಬಂಧು ಬಾಂಧವರನ್ನೆಲ್ಲ ನಾನು ಈಗ ಸಾಯಿಸಿದ್ರೆ ನಾನು ಈ ಒಂದು ಸಂತೋಷವನ್ನು ಯಾರ ಜೊತೆ ಹಂಚಿಕೊಳ್ಳಿ. ಈಗ ನಮ್ಮಲ್ಲಿ ಯಾವುದೇ ಒಂದೀಗ ಹೊಸದಾಗಿ ಏನಾದ್ರೂ ಯಾವುದೇ ಒಂದು ವಸ್ತು ತಂದಾಗ, ಅಥವಾ ಅದು ನಮಗೆ ಇನ್ನೊಬ್ರು ಅದನ್ನ ನೋಡ್ಬಿಟ್ಟು ಹೊಗಳ್ಬೇಕು, ಓ ತುಂಬಾ ಚೆನ್ನಾಗಿದೆ ಅಂತ, ಅವಾಗ ನಮಗೆ ಆ ವಸ್ತು ಇದ್ದದಕ್ಕೆ ನಮಗೆ ಅದು ಸಂತೋಷ ಆಗ್ತದೆ. ಇದೇ ರೀತಿ ಇಲ್ಲಿ ಅರ್ಜುನ ಹೇಳುವಂಥದ್ದು, ನನ್ನ ಬಂಧು ಬಾಂಧವರನ್ನೆಲ್ಲ ಈ ಒಂದು ಸಾಯಿಸಿದ್ರೆ, ಸತ್ತು ಹೋದ್ರೆ ಅವರೆಲ್ಲ, ನಾನು ಈ ಒಂದು ಸಂತೋಷವನ್ನು ಯಾರ ಜೊತೆ ಹಂಚಿಕೊಳ್ಳಿ. ಮುಂದೆ ಯಾವ ಯಾವ ರೀತಿಯಲ್ಲಿ ನಮಗೆ ನಷ್ಟ ಉಂಟಾಗ್ತದೆ ಈ ಯುದ್ಧದಿಂದ ಅಂತ ಒಂದೊಂದಾಗಿ ಹೇಳ್ತಾನೆ ಇಲ್ಲಿ ಅರ್ಜುನ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನ ವಾ ಏಷಾಮರ್ತೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ. ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ ಆಚಾರ್ಯ ಪಿತರಾ ಪುತ್ರಾ ತಥೈವಾಚ ಪಿತಾಮಹಾ ಮಾತುಲಾ ಶ್ವಶುರಾ ಪೌತ್ರಾಃ ಶ್ಯಾಲಾಃ ಸಂಬಂಧಿನಸ್ತತಾ ಏತಾನ್ನ ಹಂತುಮಿಚ್ಛಾಮಿ ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನು ಮಹೀ ಕೃತೆ ನಿಹತ್ಯಾಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ವಾಜ್ಜನಾರ್ದನ. ಹರೇ ಕೃಷ್ಣ. ಯಾರಾದ್ರೂ ಅನುವಾದ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು,
ತಂದಿರೋ ಮತ್ತು ಇತರ ಬಂಧುಗಳು ತಮ್ಮ ರಾಜ್ಯಗಳನ್ನು ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತು? ಎಸ್, ಧನ್ಯವಾದ. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ಸೊ ಇಲ್ಲಿ ಗೋವಿಂದ ಅಂತ ಹೇಳಿದ್ರೆ ಗೋವುಗಳಿಗೆ ಆನಂದವನ್ನು ಕೊಡುವಂತವನು, ಅಂದ್ರೆ ಇಂದ್ರಿಯಗಳಿಗೆ ಆನಂದವನ್ನು ಕೊಡುವಂತವನು. ಅಂತಹ ಗೋವಿಂದ, ನೀನು ಇಲ್ಲಿ ದುಃಖವನ್ನು ಯಾಕೆ ಕೊಡ್ಲಿಕ್ಕೆ ಹೇಳ್ತಾ ಇದ್ಯಾ? ಅಂದ್ರೆ ಇಲ್ಲಿ ಎಲ್ಲರೂ ಯುದ್ಧಕ್ಕೆ ಬಂದಿರೋರು ಹೇಗೆ ಎಲ್ಲಾ ಸುಖ ಸಂಪತ್ತನ್ನು ಎಲ್ಲ ಮೀರಿ ಬಂದು ಯುದ್ಧದಲ್ಲಿ ಬಂದಿದ್ದಾರೆ. ಸೊ ಇವರನ್ನೆಲ್ಲ ಸಾಯಿಸಿ ನನಗೆ ಏನು ಲಾಭ ಸಿಗ್ತದೆ? ಹೇ ಜನಾರ್ದನ. ಜನಾರ್ದನ ಅಂತ ಹೇಳಿದ್ರೆ ಜನರನ್ನು ಪಾಲಿಸುವವನು. ನೀನು ಈ ಯುದ್ಧವನ್ನು ಯಾಕೆ ಮಾಡ್ಲಿಕ್ಕೆ ಹೇಳ್ತಾ ಇದೀಯಾ? ನನಗೆ ಕೇವಲ ಈ ಭೂಮಿಯೆಲ್ಲ ಸ್ವರ್ಗ ಮತ್ತು ಅಧೋಲೋಕಗಳು, ಅಂದ್ರೆ ಈ 14 ಲೋಕಗಳು, 3 ಲೋಕಗಳು ಅಂತ ಹೇಳಿದ್ರೆ ಊರ್ಧ್ವ ಲೋಕ, ಮಧ್ಯಲೋಕ ಮತ್ತು ಅಧಮ ಲೋಕ. ಈ ರೀತಿಯಾಗಿ ಈ ಎಲ್ಲಾ ಲೋಕಗಳನ್ನು ನನಗೆ ಕೊಟ್ಟರೂ ಕೂಡ ನಾನು ಯುದ್ಧ ಮಾಡ್ಲಿಕ್ಕೆ ಸಿದ್ಧ ಇಲ್ಲ. ಹಾಗಾಗಿ ಧೃತರಾಷ್ಟ್ರನ ಮಕ್ಕಳನ್ನು ನಾನು ಸಾಯಿಸೋದಿಲ್ಲ. ಒಂದು ವೇಳೆ ಅವರು ನಮ್ಮನ್ನು ಆಕ್ರಮಣ ಮಾಡಿದ್ರು ಕೂಡ ನಾವ್ಯಾಕೆ ಅವರ ಮೇಲೆ ಆಕ್ರಮಣವನ್ನು ಮಾಡ್ಬೇಕು? ಯಾಕೆಂದ್ರೆ ನಾವು ಧರ್ಮವನ್ನು ತಿಳಿದವರು, ನಾವು ಅಧರ್ಮಿಗಳಲ್ಲ. ಅವರು ಅಧರ್ಮಿಗಳು ಅಂತ ನಮಗ್ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದರಿಂದ ನಾವು ಯಾಕೆ ಅವರ ಒಂದು ದಾರಿಯಲ್ಲಿ ಸಾಗ್ಬೇಕು? ಈ ರೀತಿಯಾಗಿ ಅರ್ಜುನನು ಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಿದ್ದಾನೆ. ಅಂದ್ರೆ ಇಲ್ಲಿ 2 ಕಾರಣ ಆಯ್ತು. ಒಂದು ಸ್ವಜನ ಮೋಹ, ನಂತರ 2ನೇ ಕಾರಣ ಈ ಯುದ್ಧ ಮಾಡೋದ್ರಿಂದ ಯಾವುದೇ ಲಾಭ ಇಲ್ಲ. ಇನ್ನು 3ನೇ ಕಾರಣ ಹೇಳುವಂಥದ್ದು ಪಾಪಮೇವಾಶ್ರಯೇದಸ್ಮಾನ್ ಹತ್ವೇತಾನಾತತಾಯಿನಃ ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ ಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಸೊ ಇಲ್ಲಿ ಭಗವಂತನನ್ನು ಹೇ ಮಾಧವ ಅಂತ ಅರ್ಜುನ ಕರಿತಿದ್ದಾನೆ. ಮಾಧವ ಅಂತ ಹೇಳಿದ್ರೆ ಲಕ್ಷ್ಮೀಪತೆ, ಭಾಗ್ಯ ದೇವತೆ, ಲಕ್ಷ್ಮಿಯನ್ನು ಹೊಂದಿರುವವನು, ಅಥವಾ ನೀನು ಎಲ್ಲರಿಗೂ ಭಾಗ್ಯವನ್ನು ಕೊಡುವಂತಹ ಮಾಧವನಾಗಿದ್ದೀಯಾ? ನೀನು ಯಾಕೆ ಅಮಂಗಲಕರವಾದ ಕಾರ್ಯವನ್ನು ನನ್ನಿಂದ ಮಾಡಿಸ್ತಾ ಇದ್ಯಾ? ಹೀಗೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿ ಆತತಾಯಿನಃ ಆಕ್ರಮಣಕಾರಿಗಳನ್ನು ಹೇಳಿದ್ರೆ, ಆತತಾಯಿ ಅಂತ ಹೇಳಿದ್ರೆ 6 ರೀತಿಯಾದಂತಹ ಪಾಪ ಕಾರ್ಯವನ್ನು ಮಾಡುವವನನ್ನು ಆತತಾಯಿ ಎಂದು ಕರೀತಾರೆ. ಯಾವುದೆಲ್ಲ ಅದು? ವೇದಗಳ ಪ್ರಕಾರ ದುರಾಕ್ರಮಣ ಮಾಡುವವರು 6 ಬಗೆಯ ಜನ. ಒಂದು ವಿಷ ಹಾಕುವವನು, ಮನೆಗೆ ಬೆಂಕಿ ಹಚ್ಚುವವನು, ಮಾರಕ ಆಯುಧಗಳಿಂದ ಹಲ್ಲೆ ಮಾಡುವವನು, ಸಂಪತ್ತನ್ನು ಲೂಟಿ ಮಾಡುವವನು, ಮತ್ತೊಬ್ಬನ ನೆಲವನ್ನು ವಶ ಮಾಡಿಕೊಳ್ಳುವವನು ಮತ್ತು ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸುವವನು. ಸೊ ಇವೆಲ್ಲವೂ ಕೂಡ ಆತತಾಯಿಯ ಲಕ್ಷಣಗಳು. 6 ಲಕ್ಷಣಗಳನ್ನು ಹೇಳ್ತಾರೆ ಆತತಾಯಿಗೆ. ಸೊ ದುರ್ಯೋಧನ ಎಲ್ಲವನ್ನು ಕೂಡ ಮಾಡಿದ್ದಾನೆ, ಒಂದನ್ನು ಕೂಡ ಬಿಡ್ಲಿಲ್ಲ ಅವನು. ಆ ರೀತಿ ಆತತಾಯಿ ಆಗಿದ್ದಾನೆ ದುರ್ಯೋಧನ. ಆದ್ರೆ ಇಲ್ಲಿ ಅರ್ಜುನ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಇವರನ್ನು ಸಾಯಿಸಿದ್ರೆ ನಮಗೆ ಪಾಪ ಬರುತ್ತೆ. ಅವರು ಆತತಾಯಿಗಳೇ ಆಗಿರ್ಬೋದು, ಅವ್ರು ಕೆಟ್ಟದ್ ಮಾಡಿರ್ಬೋದು, ಆದ್ರೆ ಅದನ್ನು ನಾವು ಮಾಡಿದ್ರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳಿ. ನಾವು ಅವರು ಒಂದೇ ರೀತಿ ಆಗಿರ್ತೇವೆ. ಆದ್ರಿಂದ ನಾವು ಅವರನ್ನು ಸಾಯಿಸಬಾರ್ದು. ನೀನು ಮಾಧವ, ನೀನು ಭಾಗ್ಯ ದೇವತೆಯ ಪತಿ, ನಮ್ಮ ಬಂಧುಗಳನ್ನು ನಾವು ಸಾಯಿಸೋದ್ರಿಂದ ಏನನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಜುನ ತನ್ನ ವಾದವನ್ನು ಭಗವಂತನ ಮುಂದೆ ಹೇಳ್ತಾ ಇದ್ದಾನೆ. ಈಗ ನಮಗೆ ಅರ್ಜುನ ಹೇಳುವಾಗ ಎಲ್ಲವೂ ಸರಿ ಅಂತ ಕಾಣ್ತದೆ, ಆದ್ರೆ
ಮುಂದೆ ಹೇಗೆಲ್ಲ ಪಾಪ ಬರ್ತದೆ ಅಂತ ಕೂಡ ಹೇಳ್ತಾನೆ ಅರ್ಜುನ. ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಹೇ ಜನಾರ್ದನ, ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿದೆ. ತಮ್ಮ ಕುಟುಂಬದವರನ್ನು ಕೊಲ್ಲುವುದರಲ್ಲಾಗಲಿ ಮಿತ್ರ ದ್ರೋಹದಲ್ಲಾಗಲಿ ಇವರಿಗೆ ದೋಷವೇನು ಕಾಣುವುದಿಲ್ಲ. ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯವನ್ನೇಕೆ ಮಾಡಬೇಕು? ಇಲ್ಲಿ ಮೂರನೇ ಕಾರಣ ಕೊಡುವಂಥದ್ದು ಅರ್ಜುನ. ಕುಲಕ್ಷಯ ಉಂಟಾಗ್ತದೆ ಅಥವಾ ಪಾಪಿಗಳು, ಈ ದುರಾಶೆಯನ್ನು ಉಳ್ಳವರು ಈ ಒಂದು ಯುದ್ಧವನ್ನು ಮಾಡುವಾಗ ಯಾವುದೇ ಅವರಿಗೆ ತಪ್ಪು ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ಅವರು ತಮ್ಮ ಮಿತ್ರರನ್ನು ಕೊಲ್ಲುವುದಕ್ಕೂ ಮಿತ್ರರನ್ನು ಸಾಯಿಸಲಿಕ್ಕೂ ಹಿಂದೇಟಾಕುವುದಿಲ್ಲ. ಅಂದ್ರೆ ಮಿತ್ರ ದ್ರೋಹ ಆಗಿರ್ಬೋದು ಅಥವಾ ಈ ಕುಟುಂಬವನ್ನು ಸಾಯಿಸುವಂತದ್ದಿರ್ಬೋದು, ಇದೆಲ್ಲವೂ ಅವರಿಗೆ ತಪ್ಪು ಅಂತ ಅನಿಸೋದೇ ಇಲ್ಲ. ಏಕೆಂದ್ರೆ ಅವರು ತಮೋ ಗುಣದಲ್ಲಿ ಇದ್ದಾರೆ. ಆದ್ರೆ ಇದೆಲ್ಲವನ್ನು ತಿಳಿದಂತವರು ನಾವು ಕೂಡ ತಪ್ಪನ್ನು ಮಾಡಿದ್ರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಅಂತ ಹೇಳಿ ಇಲ್ಲಿ ಅರ್ಜುನನ ಪ್ರಶ್ನೆ ಆಗಿರ್ತದೆ. ಏಕೆಂದ್ರೆ ನಾವು ಕೂಡ ನಮ್ಮ ಜೀವನದಲ್ಲಿ ಇತರರು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿದ್ದು ನಾವು ಆ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆಲೋಚನೆಯನ್ನು ಮಾಡ್ತೇವೆ ಯಾವುದು ಸರಿ ಅಂತ ಹೇಳಿ. ಆ ರೀತಿಯಾದ ಆಲೋಚನೆಯಲ್ಲಿ ಅರ್ಜುನನು ಮಾಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಹೇಳುವಂಥದ್ದು, ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಈಗ ನಮಗೆ ಭಗವಂತನಿಗೆ ಪ್ರಸಾದವನ್ನು ಒಂದು ನೈವೇದ್ಯವನ್ನು ಇಟ್ಟು ಮತ್ತೆ ನಾವು ಪ್ರಸಾದ ರೂಪವಾಗಿ ಸೇವಿಸ್ಬೇಕು ಅಂತ ತಿಳಿದಿರ್ತದೆ. ಆದ್ರೆ ಯಾರು ಅಭಕ್ತರಿರ್ತಾರೆ, ಭಕ್ತರಲ್ಲದವರಿರ್ತಾರೆ, ಅವರಿಗೆ ಅದು ಗೊತ್ತಿರೋದಿಲ್ಲ. ಅವರು ಹೋಗಿ ಅಥವಾ ಗೊತ್ತಿದ್ದು ಗೊತ್ತಿಲ್ದೇನೋ ಅವರು ಹೊರಗಡೆ ಹೋಗಿ ಹೋಟೆಲ್ಗೆ ಹೋಗಿ ಈ ರೀತಿಯಾಗೆಲ್ಲ ತಿಂತಾರೆ. ಅದನ್ನೇ ನಾವು ಸಹ ಅನುಸರಿಸಿದ್ರೆ ಏನಾಗ್ತದೆ, ಅಲ್ಲಿ ನಮಗೂ ಅವ್ರಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅಂತೇಳಿ ಒಂದು ಉದಾಹರಣೆಯನ್ನು ಇಲ್ಲಿ ನೋಡ್ಬೋದು ನಾವು. ಹಾಗೆ ಇಲ್ಲಿ ಅರ್ಜುನ ಹೇಳುವಂಥದ್ದು, ಅವರಿಗೆ ಸರಿ ತಪ್ಪುಗಳ ವಿಚಾರ ಗೊತ್ತಿದೆಯೋ ಗೊತ್ತಿಲ್ವೋ, ಆದ್ರೆ ಅವ್ರು ಆ ರೀತಿಯಾಗಿ ನಡೆದುಕೊಳ್ತಿದ್ದಾರೆ, ನಾವು ಯಾಕೆ ಆ ರೀತಿ ಮಾಡ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಅರ್ಜುನನು ಇಲ್ಲಿ ಹೇಳ್ತಾ ಇದ್ದಾನೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ಅವಿಭತ್ಯುತ. ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗ್ತದೆ. ಇಲ್ಲಿ ಮೊದಲನೆಯ ಕಾರಣ ಅರ್ಜುನ ಕೊಡುವಂಥದ್ದು ಸ್ವಜನ ಮೋಹ. ಎರಡನೇ ಕಾರಣ ಯಾವುದೇ ಲಾಭ ಇಲ್ಲ. ಮೂರನೇ ಕಾರಣ ಪಾಪ ಉಂಟಾಗ್ತದೆ. ಮತ್ತೆ ನಾಲ್ಕನೇ ಕಾರಣ ಕುಲಕ್ಷಯ ಆಗ್ತದೆ. ಅಂದ್ರೆ ನಮ್ಮ ಕುಲವನ್ನು ನಾಶ ಮಾಡಿದ್ರೆ ಅದರಿಂದ ಇಡೀ ಒಂದು ಧರ್ಮವೇ ನಾಶವಾಗ್ತದೆ. ಅಂದ್ರೆ ಇಲ್ಲಿ ಈಗ ಸಮಾಜದಲ್ಲಿ ನಮ್ಮ ಹಿರಿಯರು ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ಅದಕ್ಕೆ ಸರಿಯಾಗಿ ನಾವು ನಡೆದುಕೊಂಡ್ರೆ ಏನಾಗುತ್ತೆ, ನಡೆದುಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅಧರ್ಮವು ಹೆಚ್ಚಾಗ್ತದೆ, ಅಧರ್ಮವು ಬೆಳೆಯುತ್ತೆ. ಹೇಗೆಂತ ಹೇಳಿದ್ರೆ ಇದನ್ನ ಉದಾಹರಣೆಯಾಗಿ ನೋಡೋದಾದ್ರೆ, ಈಗ ಭೂಮಿಯಲ್ಲಿ ಉತ್ತಮವಾದಂತಹ ಒಂದು ಬೆಳೆಯನ್ನು ಪಡಿಬೇಕಾದ್ರೆ ಆ ಒಂದು ಅಲ್ಲಿ ವ್ಯವಸಾಯವನ್ನು ಮಾಡ್ಬೇಕು ಅಂತ ಹೇಳಿದ್ರೆ ಆ ಒಂದು ಭೂಮಿಗೆ ನೀರನ್ನು ಹಾಕಿ ಹದಗೊಳಿಸಿ ಅದಕ್ಕೆ ಗೊಬ್ಬರ ಹಾಕಿ ಬೀಜ ಹಾಕಿ ಅಲ್ಲಿ ಒಳ್ಳೆಯ ಇಳುವರಿಯನ್ನು ನಾವು ಪಡಿಬಹುದು, ಸರಿಯಾಗಿ ಮಳೆ ಬಂದ್ರೆ. ಸೊ ಅದೇ ಕಳೆ ಗಿಡವನ್ನು ಬೆಳಿಬೇಕಂತ ಹೇಳಿದ್ರೆ ಯಾವುದೇ ಒಂದು ಶ್ರಮ ಪಡ್ಬೇಕಾಗಿಲ್ಲ, ಅದು ತನ್ನಿಂತಾನೇ ಬೆಳೆಯುತ್ತೆ, ಎಷ್ಟು ಬೇಕಾದ್ರೂ ಅಷ್ಟು ಬೆಳೀತಾ ಹೋಗುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ಧರ್ಮದಿಂದ ನಡಿಬೇಕು. ಜೀವನದಲ್ಲಿ ಏನಾದ್ರೂ ಯಶಸ್ಸನ್ನು ಗಳಿಸ್ಬೇಕು ಅಂತ ಹೇಳಿದ್ರೆ ನಾವು ಪ್ರಯತ್ನವನ್ನು ಮಾಡ್ಬೇಕು. ಇಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಅಧರ್ಮವು ಬೆಳೀತದೆ.
ಧರ್ಮದಲ್ಲಿ ಬೆಳೆಯಬೇಕಂದ್ರೆ ಅಲ್ಲಿ ಒಂದು ಈ ಕುಟುಂಬ ಸಂಪ್ರದಾಯ ಇದಕ್ಕೆ ಒಂದು ಆದ್ಯತೆಯನ್ನು ಕೊಡ್ಬೇಕು ಅಂತೇಳಿ ಇಲ್ಲಿ ಅರ್ಜುನ ಹೇಳುವಂಥದ್ದು. ಆದ್ರಿಂದ ನಮ್ಮ ಕುಲಧರ್ಮ ನಾಶವಾದ್ರೆ, ಈಗ ಯಾರು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇವರೆಲ್ಲರೂ ಸತ್ತೋದ್ರೆ ಯುದ್ಧದಲ್ಲಿ, ಯಾರೆಲ್ಲ ಈ ಸೈನಿಕರು ಬಂದಿದ್ದಾರೆ ಅವರೆಲ್ಲ ಸತ್ತೋದ್ರೆ ಏನಾಗ್ತದೆ, ಅವರ ಮನೆಯಲ್ಲಿ ಉಳಿಯುವಂಥದ್ದು ಅವರ ಹೆಂಡತಿ, ಮಕ್ಕಳು ಮತ್ತು ಮುದುಕರು. ಸೊ ಅವರು ಈ ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಈ ಕುಲಕ್ಷಯವಾದ್ರೆ ನಮ್ಮ ಕುಲ ಧರ್ಮ ನಾಶವಾಗ್ತದೆ. ಹೇಗೆ ಅಂತ ಹೇಳಿದ್ರೆ, ಈಗ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ 4 ವರ್ಣಗಳು 4 ಆಶ್ರಮಗಳು ಅಂತ ಹೇಳಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ವರ್ಣಗಳು 4 ಆಶ್ರಮಗಳು, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತೇಳಿ. ಹೀಗೆ ಇದು ಜಾತಿ ಪದ್ಧತಿ ಅಂತ ಈಗ ಪ್ರಸ್ತುತವಾಗಿ ಜನರು ತಿಳಿದುಕೊಂಡಿದ್ದಾರೆ. ಯಾಕೆಂದ್ರೆ ಅದು ಆ ರೀತಿಯಾಗಿ ಬೆಳೆದು ಬಂದಿದೆ. ಆಕ್ಚುಲಿ ಇದನ್ನು ಯಾಕೆ ಕೃಷ್ಣ ಈ ವರ್ಣಾಶ್ರಮವನ್ನು ಸೃಷ್ಟಿಸಿದ ಅಂತ ಹೇಳೋದಕ್ಕೆ ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತೇವೆ. ಅದರಲ್ಲಿ ಭಗವಂತ ಇದನ್ನು ಜಾತಿ ಪದ್ಧತಿ ಅಂತ ಹೇಳಿ ಮಾಡಿದ್ದಲ್ಲ. ಇದನ್ನು ನಾವು ಭಗವದ್ಗೀತೆಯಲ್ಲಿ ತಿಳಿತೇವೆ. ವರ್ಣ ಒಂದು ಆಶ್ರಮ ಮತ್ತು ವರ್ಣ ಮತ್ತು ಆಶ್ರಮ ಎಲ್ಲಾ ದೇಶಗಳಲ್ಲಿ ಕೂಡ ಇದೆ. ಆದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಆಚರಣೆ ಮಾಡಲಾಗ್ತದೆ. ಆಚರಣೆ ಉದ್ದೇಶ ಅವರು ಮರ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಈಗ ಬ್ರಾಹ್ಮಣರು ಈಗ ಸಮಾಜದ ಎಲ್ಲಾ ಕಡೆ ಇದ್ದಾರೆ. ಅವರು ಮಾರ್ಗದರ್ಶನವನ್ನು ನೀಡ್ತಾರೆ. ಹಾಗೆ ಕ್ಷತ್ರಿಯರು ದೇಶವನ್ನು ರಕ್ಷಣೆಯನ್ನು ಮಾಡೋರು, ಸೈನಿಕರು ಎಲ್ಲ ಕಡೆ ಇದ್ದಾರೆ. ಎಲ್ಲಾ ದೇಶದಲ್ಲಿ ಕೂಡ ಇದ್ದಾರೆ. ವೈಶ್ಯರು ವ್ಯಾಪಾರ ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವಂತಹ ಜನರು ಎಲ್ಲ ಕಡೆ ಇದ್ದಾರೆ. ಹಾಗೆ ಶೂದ್ರರು ಬೆಳಗಿನಿಂದ ಸಂಜೆಯವರೆಗೆ ದುಡಿದು ತಮ್ಮ ಶ್ರಮದ ಮೂಲಕ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲಿ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ಸಹಾಯ ಮಾಡುವಂಥದ್ದು ಈ ರೀತಿಯಾಗಿ. ಸೊ ಅವರ ಸಂಖ್ಯೆಯು ಬಹಳಷ್ಟಿದೆ. ಹೀಗೆ ವರ್ಣಾಶ್ರಮ ಅಂದ್ರೆ ಬ್ರಹ್ಮಚಾರಿ ಅಂತ ಹೇಳಿದ್ರೆ ವಿದ್ಯಾರ್ಥಿ ಜೀವನ, ಹಾಗೆ ಗೃಹಸ್ಥ ಜೀವನ. ಹೇಗೆ ಅಂತ ಹೇಳಿದ್ರೆ, ಈಗ ಎಲ್ಲಾ ದೇಶಗಳಲ್ಲಿ ಆ ವಿವಾಹ ಪದ್ಧತಿ ಇದೆಯೋ ಇಲ್ಲವೋ, ಆದ್ರೆ ಗೃಹಸ್ಥ ಜೀವನ ಇದನ್ನು ಮಾಡ್ತಾರೆ. ಹಾಗೆ ವಾನಪ್ರಸ್ಥ ಅಂದ್ರೆ ನಿವೃತ್ತಿ ಜೀವನವನ್ನು ನಡೆಸ್ತಾರೆ. ಸನ್ಯಾಸ ಹೇಳುವಂಥದ್ದು ಇದು ಭಾರತದಲ್ಲಿ ಮಾತ್ರ ನಾವು ಹೆಚ್ಚಾಗಿ ನೋಡ್ಬೋದು. ಬೇರೆ ಬೇರೆ ಧರ್ಮಗಳಲ್ಲಿ ಕೂಡ ಇದೆ, ಬಟ್ ಅದು ಆಚರಣೆಯಲ್ಲಿ ವ್ಯತ್ಯಾಸ ಇದೆ ಅಂತ ಕೂಡ ನೋಡ್ಬೋದು. ಅದರಿಂದ ಈ 4 ವರ್ಗಗಳು ಯಾವುದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ 8 ಎಲ್ಲ ಕಡೆ ಇದೆ. ಕೇವಲ ಜಾತಿ ಪದ್ಧತಿ ಭಾರತದಲ್ಲಿರುವಂತದ್ದು ಅಂತ ಹೇಳಿ ಇಲ್ಲಿ ನಾವು ತಿಳಿದುಕೊಳ್ಬಾರ್ದು. ಇದು ಜನ್ಮದಿಂದ ಬಂದಂತದಲ್ಲ, ಗುಣಕರ್ಮ ವಿಭಾಗಶಃ, ಗುಣ ಮತ್ತು ಕರ್ಮದಿಂದ ಬಂದಿರುವಂತ. ಹೀಗೆ ವರ್ಣಾಶ್ರಮ ನಾಶವಾದ್ರೆ ಏನಾಗುತ್ತೆ, ಧರ್ಮ ನಾಶವಾಗ್ತದೆ. ಧರ್ಮವು ನಾಶವಾದ್ರೆ ಜನರಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗುದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಈಗ ನೀವು ನೋಡ್ಬೋದು, ಈಗ ಹಾಸ್ಟೆಲ್ಗೆ ಸೇರಿಸುವಂತದ್ದು. ಈ ವಿದ್ಯಾರ್ಥಿಗಳನ್ನು ಹಾಸ್ಟೆಲ್ಗೆ ಅವರು ಜಾಯ್ನ್ ಆಗ್ತಾರೆ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಎಲ್ಲಾ ಕಡೆ ಅಲ್ಲ, ಕೆಲವು ಕಡೆ ಏನಂತ ಹೇಳಿದ್ರೆ ಅವ್ರಿಗೆ ಒಂದು ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳೋದಿಲ್ಲ. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡ್ಬೇಕು, ಸರಿಯಾದ ಸಮಯಕ್ಕೆ ಒಂದು ಆಹಾರವನ್ನು ಸೇವಿಸ್ಬೇಕು, ಇದು ಯಾವುದು ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಸ್ವಚ್ಛತೆಯನ್ನು ಕೂಡ ಪಾಲಿಸೋದಿಲ್ಲ. ಅಂದ್ರೆ ಅಲ್ಲಿ ಯಾರು ಕೂಡ ಅವರಿಗೆ ಕೇಳೋರು ಇರೋದಿಲ್ಲ, ದಾರಿ ತಪ್ತಾರೆ ಮಕ್ಕಳು. ಅದೇ ರೀತಿ ಈ ಯುದ್ಧದಲ್ಲಿ ಸೈನಿಕರೆಲ್ಲ ಸತ್ತು ಹೋದ್ರೆ ಏನಾಗುತ್ತೆ, ಅವರ ಮನೆಯಲ್ಲಿರುವವರ ಗತಿ ಏನಾಗ್ಬೇಕು ಅಂತ ಅರ್ಜುನನ ಪ್ರಶ್ನೆ. 4ನೇ ಕಾರಣವನ್ನು ಭಗವಂತನ ಮುಂದೆ ಇಡುವಂಥದ್ದು. ಈ ಅಧರ್ಮ ಮುಂದುವರಿದ್ರೆ ಏನಾಗ್ತದೆ? ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತೆ ಕುಲ ಸ್ತ್ರೀಯಾಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರಃ. ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಅಂದ್ರೆ ಈ ಅನಿಷ್ಟ ಸಂತಾನ, ಈ ವರ್ಣ ಸಂಕರ ಅಂದ್ರೆ ಯಾವ ವರ್ಣಕ್ಕೆ ಸೇರಿದವರು ಅಂತ ಗೊತ್ತಾಗೋದಿಲ್ಲ, ಅಂತಹ ಮಕ್ಕಳು ಸೃಷ್ಟಿಯಾಗ್ತದೆ. ಇಂಥವರಿಗೆ ತಮ್ಮ ಹಿರಿಯರ ಬಗ್ಗೆ ಯಾವುದೇ ಗೌರವವಿರೋದಿಲ್ಲ. ಅವರು ಜೀವನದಲ್ಲಿ ಮಾಡಬೇಕಾದಂತಹ ಧರ್ಮದ ಆಚರಣೆಯನ್ನು ಮಾಡೋದಿಲ್ಲ. ಅಂತವರನ್ನು ಅನಿಷ್ಟ ಸಂತಾನ ಅಂತ ಹೇಳಿ ಕರೀತಾರೆ.
ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಬೇಡದ ಜನರ ಸಂಖ್ಯೆ ಹೆಚ್ಚಿದರೆ ಅದು ಸಂಸಾರದ ಬದುಕನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ ಮಾಡುತ್ತದೆ. ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ, ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಸೊ ಇಲ್ಲಿ ಕೇವಲ ಇಲ್ಲಿ ಸಮಸ್ಯೆ ಮಾತ್ರ ಆಗೋದಿಲ್ಲ, ಇಲ್ಲಿ ಏನಾಗುತ್ತೆ, ಪೂರ್ವಜರಿಗೂ ಸಮಸ್ಯೆ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ, ಈ ಶರೀರ ತ್ಯಾಗ ಮಾಡಿದ ನಂತರ ಜೀವಾತ್ಮನು ಅನೇಕ ಪ್ರಯಾಣಗಳನ್ನು ಕೈಗೊಳ್ಳಕ್ಕಿದೆ. ಅಂದ್ರೆ ಯಮಲೋಕಕ್ಕೆ ಹೋಗೋದು, ಪಿತೃಲೋಕಕ್ಕೆ ಹೋಗೋದು, ಹೀಗೆ ಅವರು ಮಾಡಿದಂತಹ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಬೇರೆ ಬೇರೆ ಕಡೆ ಹೋಗ್ಲಿಕ್ಕಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ಅವರಿಗೆ ಭಗವಂತನ ಪ್ರಸಾದವನ್ನು ಅರ್ಪಣೆ ಮಾಡಿದ್ರೆ ಅದರಿಂದ ಅವರ ಉದ್ಧಾರ ಆಗ್ತದೆ. ಅದನ್ನು ನಾವು ಇಲ್ಲಿ ಪಿಂಡ ಪ್ರದಾನ ಅಂತ ಕರೀತೇವೆ. ಇದನ್ನು ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಯಾಕೆ ವರ್ಷಕ್ಕೆ ಒಂದ್ಸಲ ಅಂತ ಹೇಳಿದ್ದಾರೆ ಅಂದ್ರೆ, 1 ವರ್ಷ ಅಂತ ಹೇಳಿದ್ರೆ ದೇವತೆಗಳಿಗೆ 1 ದಿನ, ನಮ್ಮ 6 ತಿಂಗಳು ಅಂತ ಹೇಳಿದ್ರೆ ಅವರಿಗೆ ಹಗಲು, ಮತ್ತೆ ನಮ್ಮ 6 ತಿಂಗಳು ಅಂತ ಹೇಳಿದ್ರೆ ಅವರಿಗೆ ರಾತ್ರಿ. ನಮ್ಮ ಉತ್ತರಾಯಣ ಅಂತ ಹೇಳಿದ್ರೆ ಅವರಿಗೆ ಹಗಲು, ದಕ್ಷಿಣಾಯನ ಅಂತ ಹೇಳಿದ್ರೆ ಅವರಿಗೆ ರಾತ್ರಿ. ಹಾಗಾಗಿ ಆ ದೇವತೆಗಳ ಮೂಲಕ ನಾವು ಪಿಂಡ ಪ್ರದಾನ ನಮ್ಮ ಪೂರ್ವಿಕರಿಗೆ ತಲುಪಿಸಿದ್ರೆ ಅವರಿಗೆ ದಿನ ಊಟ ಮಾಡಿಸಿದಾಗೆ ಆಗ್ತದೆ. ನಾವು ಮಾಡೋದು 1 ವರ್ಷಕ್ಕೆ 1 ಸಲ ಆದ್ರೂ ಕೂಡ ಅವರಿಗೆ ದಿನಕ್ಕೆ 1 ಸಲ ಅವರಿಗೆ ತಲುಪಿದ ಹಾಗೆ ಆಗ್ತದೆ. ಇದನ್ನು ಮಾಡ್ಬೇಕು ಅಂತೇಳಿ. ಸೊ ಈ ಅನಿಷ್ಟ ಸಂತಾನಗಳು ಅದನ್ನು ಮಾಡೋದಿಲ್ಲ. ನಮ್ಮ ಪೂರ್ವಿಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಪತನವನ್ನು ಹೊಂದ್ತಾರೆ. ಇದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾರೆ ಏನಂತ ಹೇಳಿದ್ರೆ, ಯಾರು ಭಗವಂತನ ಭಕ್ತಿಯನ್ನು ಮಾಡ್ತಾರೆ ಅವರು ತಮ್ಮ ಎಲ್ಲಾ ಪೂರ್ವಿಕರನ್ನು ಉದ್ಧಾರ ಮಾಡ್ತಾರೆ. ಇದು ಶ್ರೀಮದ್ ಭಾಗವತದಲ್ಲಿ 11ನೇ ಸ್ಕಂದದ 5ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ. ದೇವರ್ಷೀಭೂತ ಪಿತೃಣಾಂ ನ ಕಿಂಕರೋ ನಾಯಂ ಋಣೀ ಚ ರಾಜನ್ ಸರ್ವಾತ್ಮನಾ ಯಃ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ದೇವರ್ಷಿಭೂತಾಪ್ತ ನೃಣಾಂ ಪಿತೃಣಾಂ ನ ಕಿಂಕರೋ ನಾಯಂ ಋಣೀ ಚ ರಾಜನ್ ಸರ್ವಾತ್ಮನಾ ಯಃ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಎಲ್ಲ ಕರ್ಮವನ್ನು ಪರಿತ್ಯಜಿಸಿ ಮುಕ್ತಿದಾಯಕನಾದ ಮುಕುಂದನ ಚರಣ ಕಮಲಗಳಲ್ಲಿ ಯಾರು ಆಶ್ರಯವನ್ನು ಪಡೆದಿರುತ್ತಾನೋ ಮತ್ತು ಶ್ರದ್ಧೆಯಿಂದ ಆ ಮಾರ್ಗವನ್ನು ಅನುಸರಿಸುವನೋ ಅವನು ದೇವತೆಗಳಿಗೆ, ಋಷಿಗಳಿಗೆ, ಜೀವಿಗಳಿಗೆ, ಕುಟುಂಬಕ್ಕೆ, ಮಾನವ ಕುಲಕ್ಕೆ ಅಥವಾ ಪಿತೃಗಳಿಗೆ ಯಾವ ಕರ್ತವ್ಯಗಳನ್ನು ಮಾಡಬೇಕಾಗಿಲ್ಲ, ಯಾವ ಋಣವನ್ನು ಸಲ್ಲಿಸಬೇಕಾಗಿಲ್ಲ. ಸೊ ದೇವೋತ್ತಮ ಪರಮಪುರುಷನನ್ನು ಭಕ್ತಿಪೂರ್ವಕವಾಗಿ ಸೇವಿಸುವುದರಿಂದ ಇಂತಹ ಕರ್ತವ್ಯಗಳು, ಋಣಗಳು ತಾವಾಗಿಯೇ ಪೂರೈಸುತ್ತವೆ. ಅಂದ್ರೆ ನಿಮ್ಗೆ ನಿಜವಾಗ್ಲೂ ನಿಮ್ಮ ಪೂರ್ವಿಕರಿಗೆ ಉದ್ಧಾರ ಮಾಡ್ಬೇಕು ಅಂತ ಹೇಳಿದ್ರೆ ಭಗವಂತನ ಭಕ್ತಿ ಮಾಡ್ಬೇಕು. ಭಗವಂತನ ಭಕ್ತಿ ಮಾಡಿದ್ರೆ ಇದೆಲ್ಲವನ್ನು ಕೂಡ ಮಾಡ್ಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ಅಂತ ಹೇಳಿದ್ರೆ ಇದನ್ನೆಲ್ಲ ಮಾಡುವಂತಹ ಅಗತ್ಯ ಇರೋದಿಲ್ಲ ಅಂತ ಹೇಳಿ ನಾವು ಮಾಡೋದು ತಪ್ಪು ಅಂತ ಇಲ್ಲಿ ಅರ್ಥ ಮಾಡಿಕೊಳ್ಬಾರ್ದು. ಪಿಂಡ ಪ್ರದಾನ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲಾ ಕುಟುಂಬದಲ್ಲಿ ನಡೆಯುವಂಥದ್ದು. ಆದ್ರೆ ಅವರಿಗೆ ಸರಿಯಾದ ವಿಧಾನದಲ್ಲಿ ಮಾಡ್ಬೇಕು. ಅಂದ್ರೆ ಭಗವಂತನ ಆ ಒಂದು ಪ್ರಸಾದವನ್ನು ಅವರಿಗೆ ಅರ್ಪಣೆ ಮಾಡ್ಬೇಕು. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಮಾಡಲೇಬೇಕಾದಂತಹ ಅಗತ್ಯ ಇಲ್ಲ ಅಂತೇಳಿ. ಅಂದ್ರೆ ಭಕ್ತಿಗೆ ಇದು ಅಡ್ಡಿ ಬರ್ತದೆ ಅಂತ ಹೇಳಿದ್ರೆ ಅದನ್ನ ಮಾಡ್ಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಭಕ್ತಿ ಮಾಡ್ತಿದ್ರೆ ಭಗವಂತ ಅವರನ್ನು ರಕ್ಷಣೆ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ಪ್ರಹ್ಲಾದ ಮಹಾರಾಜನನ್ನು ನರಸಿಂಹ ಭಗವಂತ ಕೇಳ್ತಾನೆ. ಏನಂತ ಹೇಳಿದ್ರೆ, ನನಗೆ ತುಂಬಾ ಸಂತೋಷ ಆಗಿದೆ, ನೀನ್ ಏನಾದ್ರೂ ವರವನ್ನು ಕೇಳು ಅಂತ. ಆಗ ಪ್ರಹ್ಲಾದ ಹೇಳ್ತಾನೆ, ನಾನು ನಿನ್ನ ಜೊತೆ ವ್ಯಾಪಾರ ಮಾಡ್ತಾ ಇಲ್ಲ,
ಅಂತ ಹೇಳಿ. ನಿನ್ನ ಭಕ್ತಿಯನ್ನು ಮಾಡಿದ್ದೇನೆ, ವ್ಯಾಪಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪ್ರತಿಯಾಗಿ ನಾನು ಏನನ್ನು ಬಯಸುವುದಿಲ್ಲ ಅಂತ ಹೇಳ್ತಾನೆ. ಆಗ ಭಗವಂತ ಹೇಳ್ತಾನೆ, ಏನಾದ್ರೂ ಕೇಳು, ನಂಗೆ ತುಂಬಾ ಸಂತೋಷ ಆಗಿದೆ ಅಂತ ಕೇಳಿದಾಗ, ನಿನ್ನ ಭಕ್ತಿಯಿಂದ ನನಗೆ ತುಂಬಾ ಸಂತೋಷ ಆಗಿದೆ, ಏನಾದ್ರೂ ಕೇಳು ಅಂತ ಭಗವಂತ ಹೇಳ್ತಾನೆ. ಆವಾಗ ಪ್ರಹ್ಲಾದ ಹೇಳುವಂಥದ್ದು, ನನ್ನ ತಂದೆ ತುಂಬಾ ಪಾಪ ಮಾಡಿದ್ದಾನೆ, ತುಂಬಾ ಜನರಿಗೆ ಕಷ್ಟವನ್ನು ಕೊಟ್ಟಿದ್ದಾನೆ, ದಯವಿಟ್ಟು ಅವನನ್ನು ಕ್ಷಮಿಸು, ಅವನನ್ನು ಉದ್ಧಾರ ಮಾಡು ಅಂತ ಹೇಳಿ ಭಗವಂತನಲ್ಲಿ ಕೇಳ್ತಾನೆ. ಆಗ ನರಸಿಂಹದೇವರು ಹೇಳ್ತಾರೆ, ಕೇವಲ ನಿನ್ನ ತಂದೆ ಹಿರಣ್ಯಕಶಿಪು ಮಾತ್ರ ಅಲ್ಲ, ನಿನ್ನ ಇಡೀ 21 ತಲೆಮಾರು ಏನಿದೆ ಅವರನ್ನೆಲ್ಲ ನಾನು ಉದ್ಧಾರ ಮಾಡಿದ್ದೇನೆ ಅಂತ ಹೇಳಿ. ಹಾಗಾಗಿ ನಮ್ಮ ವಂಶದಲ್ಲಿ ಒಬ್ಬ ಭಕ್ತ ಬಂದ ಅಂತ ಹೇಳಿದ್ರೆ ಇಡೀ ವಂಶ, ಅವರ ಹಿಂದಿನ ಪೂರ್ವಕರು, ಮುಂದಿನ ಪೀಳಿಗೆಯವರು ಎಲ್ಲರೂ ಕೂಡ ಉದ್ಧಾರವನ್ನು ಹೊಂದ್ತಾರೆ. ಆದ್ರಿಂದ ಪ್ರಹ್ಲಾದನ ವಂಶದಲ್ಲಿ ಬಂದಂತಹ ಬಲಿ ಮಹಾರಾಜನು ಕೂಡ ಭಗವಂತನ ಮಹಾನ್ ಭಕ್ತನಾಗಿರ್ತಾನೆ ಅಂತ ನೋಡ್ಬೋದು. दोषैरेतैकुलज्ञानां वर्णसङ्करकारकै उत्साद्यन्ते जातिधर्माः कुलधर्माश्च ಶಾಶ್ವತಾಃ. ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮುದಾಯ ಯೋಜನೆಗಳು, ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ. ಅಂದ್ರೆ ಇಲ್ಲಿ ಈ ಒಂದು ಕುಟುಂಬ ಸಂಪ್ರದಾಯ ನಾಶವಾದ್ರೆ ಭಗವಂತನನ್ನು ಮರೆತು ಬಿಡ್ತಾರೆ ಅಂತ ಹೇಳಿ ಇಲ್ಲಿ ಅರ್ಜುನ ಹೇಳುವಂಥದ್ದು. ಯಾರು ಈಗ ಈ ಒಂದು ಕುಟುಂಬ ಸಂಪ್ರದಾಯವನ್ನು ಅನುಸರಿಸೋದಿಲ್ಲ, ಆ ಬೇಡದ ಮಕ್ಕಳು ಸೃಷ್ಟಿಯಾಗ್ತಾರೆ, ಅವರನ್ನು ಅನುಸರಿಸುವ ಜನರು ಕೂಡ ಏನಾಗ್ತಾರೆ, ಅವರು ಕೂಡ ಅವ್ಯವಸ್ಥೆಗೆ ಅವರನ್ನು ಕೂಡ ಕರೆದುಕೊಂಡು ಹೋದಾಗೆ ಆಗ್ತದೆ ಅಂತೇಳಿ. ತಮ್ಮನ್ನು ಹಿಂಬಾಲಿಸುವ ಜನರನ್ನು ಅವರು ನಿಸ್ಸಂದೇಹವಾಗಿ ಅವ್ಯವಸ್ಥೆಗೆ ಕರೆದೊಯ್ಯುತ್ತಾರೆ. ಉತ್ಸನ್ನಾಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವಾತೀತ್ಯನು ಶುಶ್ರಮ. ಜನರನ್ನು ಪಾಲಿಸುವ ಹೇ ಜನಾರ್ದನ, ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ. ಇಲ್ಲಿ ಮತ್ತೆ ಅರ್ಜುನ ಹೇಳುವಂಥದ್ದು ಕೃಷ್ಣನಲ್ಲಿ ಏನಂತ ಹೇಳಿದ್ರೆ, ಈ ಕುಟುಂಬ ಸಂಪ್ರದಾಯ ನಾಶ ಮಾಡುವವರಿಗೆ ಅವರು ನರಕವಾಸಿಗಳಾಗ್ತಾರೆ ಅಂತ ಹೇಳಿ ಕೇಳಿದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ಅಂತಹ ವ್ಯಕ್ತಿಯು ಪಾಪ ಕರ್ಮಗಳ ಫಲವಾಗಿ ಯಾತನೆಯನ್ನು ಅನುಭವಿಸಲು ನರಕಲೋಕಗಳಿಗೆ ಖಂಡಿತವಾಗಿ ದೂಡಲ್ಪಡ್ತಾನೆ. ಅಂದ್ರೆ ಈಗ ಕೃಷ್ಣ ಭಕ್ತಿ, ಯಾರು ಭಕ್ತಿ ಸೇವೆಯನ್ನು ಮಾಡ್ತಾರೆ, ಅವರು ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರೆ ಒಂದು ಎಲ್ಲದರಿಂದ ಮುಕ್ತರಾಗ್ತಾರೆ ಅಂತ ಹೇಳಲಾಗ್ತದೆ. ಯಾರು ಭಕ್ತಿಯನ್ನು ಮಾಡೋದಿಲ್ಲ ಅವರು ಎಲ್ಲವನ್ನೂ ಅನುಸರಿಸಬೇಕು. ಅಂದ್ರೆ ಈಗ ಕುಟುಂಬ ಸಂಪ್ರದಾಯಗಳಲ್ಲಿ ಪಿಂಡ ಪ್ರದಾನ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಅವರು ಮಾಡ್ಲೇಬೇಕು. ಆದ್ರೆ ಯಾರು ಭಕ್ತಿಯನ್ನು ಮಾಡ್ತಾರೆ ಅವ್ರು ಇದ್ಯಾವುದನ್ನು ಮಾಡ್ಬೇಕಾಗಿಲ್ಲ. ಅವ್ರು ಭಕ್ತಿಯನ್ನು ಮಾಡಿದ್ರೆ ಭಗವಂತ ಅವರನ್ನು ಕಾಪಾಡ್ತಾನೆ ಅಂತ ಹೇಳಿ ತೋರ್ಬೋದು. ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಾಲೋಭೇನ ಹಂತುಂ ಸ್ವಜನಮುದ್ಯತಾಃ. ಅಯ್ಯೋ, ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂತಹ ಆಶ್ಚರ್ಯದ ಸಂಗತಿ. ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ಇಲ್ಲಿ ಅರ್ಜುನನಿಗೆ ಏನಾಗ್ತದೆ, ತನ್ನ ಒಂದು ಸ್ವಾರ್ಥಕ್ಕಾಗಿ ತನ್ನ ಸೋದರ, ತಂದೆ ಅಥವಾ ತಾಯಿಯನ್ನು ಕೊಲ್ಲುವಂತಹ ಪಾಪ ಕೃತ್ಯಕ್ಕೆ ಮನಸ್ಸು ಮಾಡಬಹುದು ಒಬ್ಬ ಮನುಷ್ಯ. ಆದ್ರೆ ಇಂತಹ ಒಂದು ಉದಾಹರಣೆ ಎಷ್ಟೋ ಇರುತ್ತೆ. ಆದ್ರೆ ಯಾರು ಒಂದು ಭಗವಂತನ ಭಕ್ತನಾಗಿರ್ತಾರೆ ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿರ್ತದೆ. ಆದ್ರಿಂದ ಅವನು ಇಂತಹ ಕೃತ್ಯಗಳಿಂದ ದೂರ ಇರಬೇಕು ಅಂತ ಹೇಳಿ ಇಲ್ಲಿ ಅರ್ಜುನ ಹೇಳುವಂಥದ್ದು.
यदि माम प्रतीकारम् अशस्त्रं शस्त्रपाणयः धार्तराष्ट्रारणे हन्यು ತನ್ಮೇ ಕ್ಷೇಮಾತರಂ ಭವೇತ್. ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದೇ. ಅಷ್ಟೊಂದು ಇಲ್ಲಿ ಆ ಒಂದು ಅವರ ಮೇಲೆ ಏನ್ ಹೇಳ್ತಾರೆ, ಬಂಧು ಬಾಂಧವರ ಮೇಲೆ ಅಷ್ಟೊಂದು ವ್ಯಾಮೋಹ ಇರ್ತದೆ ಅರ್ಜುನನಿಗೆ. ಹೇಗೆ ಅಂತ ಹೇಳಿದ್ರೆ, ಅವರು ನನ್ನನ್ನು ಕೊಂದ್ರು ಕೂಡ ಏನು ಒಳ್ಳೆಯದೇ, ಅದು ಅದರಿಂದ ಏನು ನಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಎದುರು ಪಕ್ಷವು ಎಷ್ಟರ ಮಟ್ಟಿಗೆ ಯುದ್ಧ ಮಾಡಲು ಸಂಕಲ್ಪ ಮಾಡಿದೆ ಅಂದ್ರೆ, ಅವರಿಗೆ ಎದುರು ಪಕ್ಷದವರನ್ನು ನೋಡಿ ಅರ್ಜುನನಿಗೆ ಆ ಒಂದ್ ರೀತಿಯ ಒಂದು ಅನುಕಂಪ ಉಂಟಾಗ್ತಾ ಇದೆ. ಓ, ಇವರನ್ನೆಲ್ಲ ಸಾಯಿಸ್ಬೇಕಲ್ಲ ಅಂತೇಳಿ, ಅಂದು ಇಷ್ಟೊಂದು ಯುದ್ಧ ಸನ್ನದ್ಧರಾಗಿ ಬಂದಿದ್ದಾರಲ್ಲ ಅಂತೇಳಿ ಕೂಡ ಬೇಸರ ಕೂಡ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಭಕ್ತರ ಮನಸ್ಸು ಯಾವಾಗ್ಲೂ ಮೃದುವಾಗಿರ್ತದೆ. ಭಕ್ತರು ಹೇಗೆ ಅಂತ ಹೇಳಿದ್ರೆ ಪರ ದುಃಖ ದುಃಖಿ, ಬೇರೆಯವರ ಒಂದು ದುಃಖವನ್ನು ನೋಡಿ ಅವರು ದುಃಖ ಪಡ್ತಾರೆ. ಆದ್ದರಿಂದ ಅರ್ಜುನನಲ್ಲಿ ಈ ಲಕ್ಷಣಗಳು ಕಾಣಿಸ್ತಾ ಇದೆ. ಸಂಜಯ ಉವಾಚ ಏವಮುಕ್ತ್ವಾರ್ಜುನ ಸಂಖ್ಯೇ ರಥೋಪಸ್ಥಾ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಸಂಜಯನು ಹೇಳಿದನು, ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು. ಈ ರೀತಿಯಾಗಿ ತನ್ನ ಬಂಧು ಬಾಂಧವರನ್ನೆಲ್ಲ ನೋಡಿ ಏನಾಯ್ತು, ಅರ್ಜುನನಿಗೆ ತುಂಬಾ ದುಃಖ ಉಂಟಾಗ್ತಾ ಇದೆ, ಇವರನ್ನೆಲ್ಲ ಸಾಯಿಸ್ಬೇಕಲ್ಲ ಅಂತ ಹೇಳಿ. ಅಂತ ಹೇಳಿದ್ರೆ ಒಂದು 4 ಕಾರಣಗಳನ್ನು ಕೊಡುವಂಥದ್ದು. ಒಂದು ಸಹಾನುಭೂತಿ ಉಂಟಾಗ್ತಾ ಇದೆ, ಸಂತೋಷವಿಲ್ಲ, ಪಾಪ ಬರ್ತದೆ, ಕುಟುಂಬ ಸಂಪ್ರದಾಯಗಳು ನಾಶ ಆಗ್ತದೆ. ಈ ರೀತಿಯಾಗಿ ಅಂದ್ರೆ ಇಲ್ಲಿ ಆ ಒಂದು ಶತ್ರುವಿನ ಪರಿಸ್ಥಿತಿಯನ್ನು ನೋಡುವುದಕ್ಕಾಗಿ ಅರ್ಜುನನು ರಥದಲ್ಲಿ ಎದ್ದು ನಿಂತನು. ಆದ್ರೆ ಅವನು ಎಷ್ಟು ಶೋಕತಪ್ತನಾದನೆಂದ್ರೆ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ಕುಳಿತು ಬಿಟ್ಟ. ಭಗವಂತನ ಸೇವೆಯಲ್ಲಿ ನಿರತನಾದ ಇಂತಹ ದಯಾಮಯನಾದ ಮೃದು ಹೃದಯಿಯಾದ ಮನುಷ್ಯನು ಆತ್ಮ ಜ್ಞಾನೋಪದೇಶವನ್ನು ಪಡೆಯಲು ಯೋಗ್ಯನಾದವನು. ಇಲ್ಲಿಗೆ 1ನೇ ಅಧ್ಯಾಯ ಹೇಳಿದ್ರೆ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಎಂಬ 1ನೇ ಅಧ್ಯಾಯವು ಮುಕ್ತಾಯವಾಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜೈ.